ನಮಸ್ಕಾರ ವೀಕ್ಷಕರೇ, ಎಜೆ ಆಸ್ಪತ್ರೆ ಅರ್ಪಿಸುವ ಡಯಾಬಿಟಿಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಇತ್ತೀಚಿನ ದಿನಗಳಲ್ಲಿ ಒಂದು ಮಧುಮೇಹ ಅನ್ನುವಂಥದ್ದು ಸಾಕಷ್ಟು ಬರ್ತಾನೆ ಇದೆ. ಅದು ವಯಸ್ಕರಲ್ಲಿ ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳಲ್ಲಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ವಯೋವೃದ್ಧರಲ್ಲಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾಗಿ ಒಂದು ಮಧುಮೇಹ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಮಧುಮೇಹ ಅಂದರೆ ಏನು, ಯಾವ ಕಾರಣಕ್ಕಾಗಿ ಕಾಣಿಸ್ಕೊಳ್ತಾ ಇದೆ, ಮಧುಮೇಹಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ಗಳೆಲ್ಲ ಇದೆ, ಜೊತೆಗೆ ಮಧುಮೇಹ ಅಂದ್ರೆ ಏನು, ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಎಜೆ ಆಸ್ಪತ್ರೆಯ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ಗಳಾದಂತಹ ಡಾಕ್ಟರ್ ಗಣೇಶ್ HK, ಡಾಕ್ಟರ್ ಕಿಶನ್ ದೇಲಂಪಾಡಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಶಿಲ್ಪಾ ಮುಲ್ಕಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ಏನು ಇವತ್ತು ಈ ಒಂದು ಮಧುಮೇಹ ಅನ್ನುವಂಥದ್ದು ಹೆಚ್ಚಾಗಿ ಎಲ್ಲರಲ್ಲಿ ಕೂಡ ಕಂಡು ಬರ್ತಾ ಇದೆ. ಸಾಕಷ್ಟು ಏನು ವಯೋವೃದ್ಧರಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಮಕ್ಕಳಲ್ಲೇ ನಾವು ತೆಗೆದುಕೊಳ್ಳೋದಾದರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಸ್ಟೇಜ್ಗಳಲ್ಲಿ ಒಂದು ಮಧುಮೇಹ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾನು ಡಾಕ್ಟರ್ ಶಿಲ್ಪಾ ಮುಲ್ಕಿ ಅವರ ಹತ್ರ ನಾನು ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ, ಮಧುಮೇಹ ಸ್ವಾಸ್ಥ್ಯ ಅಂದರೆ ಏನು, ಈ ಒಂದು ಮಧುಮೇಹ ಸ್ವಾಸ್ಥ್ಯ ಕಾರ್ಯಕ್ರಮ ಅಂದರೆ ಏನು, ಇದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟರ್. ಓಕೆ, ಮಧುಮೇಹ ಅಂತ ಶುಗರ್, ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಮ್ಮ ತನ್ನಷ್ಟಿಗೆ ಒಳಗಡೆ ಇನ್ಸುಲಿನ್ ಕೆಲಸ ಮಾಡೋದಿಲ್ಲ ಅಂತೆ ಕರೆಕ್ಟಾಗಿ. ಇದು ಎರಡು ಟೈಪ್ ಅಲ್ಲಿ ಇರೋದು, ಮೋಸ್ಟ್ಲಿ ಟೈಪ್ 1 ಡಯಾಬಿಟೀಸ್ ಮತ್ತೆ ಟೈಪ್ 2 ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸ್ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ. ತುಳುಡ್ ಪಾತಿರ್ಕನ್ ಎಲ್ಲೇ ಜೋಕ್ಲೇಟ್ ಹಾಕೊಂಡು ಅಗ್ಲೇಟ್ ಇನ್ಸುಲಿನ್ ಪ್ರೊಡಕ್ಷನ್ ಕಂಪ್ಲೀಟ್ಲಿ ಉಪ್ಪುಜಿ ಅಪಗ ಹಗುನ ಬದುಕುನ ಚಾನ್ಸೆ ಇನ್ಸುಲಿನ್ ಪಿದೆತ್ತು ಕೊರ್ಪಿನ ಆಯ್ತ ಮಿತ್ತೆ ಬದುಕುವರು. ಟೈಪ್ 2 ಡಯಾಬಿಟೀಸ್ ಪನ್ನ ನಮ್ಮ ಯೂಶಲಿ ಅರೌಂಡ್ 18 ಇಡ್ತು ಬೊಕ್ಕ ಆಪಿನ ಇತ್ತದ ಜನರೇಷನ್ಸ್ ಮಸ್ತ್ ಎಲ್ಲ ಜನರೇಷನ್ ಆವುಂದುಂಡು, ನಮ್ಮ ಪುರ ಏಜ್ ಗ್ರೂಪ್ ಆವುಂದುಂಡು. ಸೊ ಐತ ವಿಷಯ ಪ್ರಾಬಬ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಆದ ಪನ್ನ ನಮ್ಮ ಎಕ್ಸಸೈಸ್ ಏತ್ ಮನ್ಪುನು, ನಮ್ಮ ಡಯಟ್ ಏತ್ ಮನ್ಪುನು, ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಎಂಚೊಂಡು ಐತ ಮಿತ್ತು ಪೂರ ಡಿಪೆಂಡ್ ಆಪುಂಡು. ಬೊಕ್ಕ ಬೇತೆ ಬೇತೆ ಟೈಪ್ಸ್ ಉಂಡು. ಜೆಸ್ಟೇಷನಲ್ ಡಯಾಬಿಟೀಸ್ ಪಂಡ ನಮ್ಮ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್, ಪ್ರೆಗ್ನೆನ್ಸಿ ರಾಪಿನ ಡಯಾಬಿಟೀಸ್, ಬೊಕ್ಕ ಬೇತೆ ಬೇತೆ ಜೆನೆಟಿಕ್ ಟೈಪ್ಸ್ ಆಫ್ ಡಯಾಬಿಟೀಸ್ ಉಂಡು. ಅವು ಒಂಚೂರು ರೇರ್ ಉಂಡು ಮುಲ್ಪ ಈ ಪಾರ್ಟ್ ದಕ್ಷಿಣ ಕನ್ನಡದಲ್ಲಿ ಇವಾಗ ಈ ಒಂದು ಡಯಾಬಿಟೀಸ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರಿ. ಓಕೆ, ಎಸ್ ವೀಕ್ಷಕರೇ, ಈ ಒಂದು ಡಯಾಬಿಟೀಸ್ನ ಕುರಿತಾಗಿ ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನೀವು ಕೂಡ ಈ ಒಂದು ಡಯಾಬಿಟೀಸ್ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಿ ನೀವು ಕೂಡ ಪ್ರಶ್ನೆಯನ್ನು ಕೇಳ್ಬೋದು, ಉತ್ತರವನ್ನು ನೀವು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಕರೆ ಮಾಡೋದಕ್ಕೆ ನಮ್ಮ TV ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ಈ ಒಂದು ಡಯಾಬಿಟೀಸ್ನ ಕುರಿತು ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಎಸ್ ಕಿಶನ್ ದೇಲಂಪಾಡಿ ಅವರ ಹತ್ರ ನಾನು ಕೇಳೋದಾದರೆ, ಏನು ಶಿಲ್ಪಾ ಅವರು ಹೇಳಿದರು, ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಟೈಪ್ಸ್ನಾದಂತಹ ಒಂದು ಡಯಾಬಿಟೀಸ್ಗಳು ಕಂಡು ಬರ್ತಾ ಇದೆ. ಅದು ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಅಥವಾ ಗರ್ಭಿಣಿಯರಲ್ಲಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಒಂದು ಡಯಾಬಿಟೀಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತ. ಎಷ್ಟು ಬಾರಿ ಒಂದು ಗರ್ಭಿಣಿಯರಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಯಾವ ರೀತಿಯಾದಂತಹ ಒಂದು ಡಯಾಬಿಟೀಸ್ ಕಂಡು ಬರ್ಬೋದು, ಗರ್ಭಧಾರಣೆ ಆಗುವಂಥ ಸಂದರ್ಭದಲ್ಲ ಅಥವಾ ಬೇರೆ ಯಾವ ರೀತಿಯಾದಂತಹ ಒಂದು ಡಯಾಬಿಟೀಸ್ಗಳು ಕಂಡು ಬರ್ಬೋದು ಅಂತ? ಗರ್ಭಿಣಿಯರಲ್ಲಿ ಕಂಡು ಬರುವ ಡಯಾಬಿಟಿಸ್ಗಳು ಯೂಶಲಿ ಎರಡು ತರ. ಡಯಾಬಿಟಿಸ್ ಸ್ತ್ರೀಯರು ಗರ್ಭಿಣಿ ಆಗಿರುವುದು, ಇನ್ನೊಂದು ವಿಧ ಗರ್ಭಿಣಿಯಾದಾಗ 5ನೇ ತಿಂಗಳಿನ ನಂತರ ಕಾಣಿಸಿಕೊಳ್ಳುವ ಅಧಿಕ ಸಕ್ಕರೆ ಪ್ರಮಾಣವು ಅದಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಗರ್ಭಿಣಿ ಪೀರಿಯಡ್ ಅಲ್ಲಿ ಕಾಣಿಸಿಕೊಳ್ಳುವ ಡಯಾಬಿಟಿಸ್ ಡೆಲಿವರಿ ಆದ ಮೇಲೆ ಯೂಶಲಿ ನಾರ್ಮಲ್ ಆಗುತ್ತದೆ. ಆದರೆ ಒಂದು 10-15 ವರ್ಷಗಳ ನಂತರ ಮುಂದೆ ಅವರಿಗೆ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಬರುವ ಸಂಭವ ಅಧಿಕವಾಗಿರುತ್ತದೆ. ಓಕೆ, ಅಂತ ಹೇಳಿದ್ರೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಡಯಾಬಿಟೀಸ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಗರ್ಭಿಣಿಯರಲ್ಲಿ ನಾವು ತೆಗೆದುಕೊಳ್ಳೋದಾದರೆ. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಡಾಕ್ಟರ್ ಗಣೇಶ್ ಅವ್ರ ಹತ್ರ ನಾನು ಮಾತಾಡೋದು ಅಂದರೆ, ಯಾರು ಬೇಕಾದರೂ ಈ ಒಂದು ಮಧುಮೇಹ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ, ಅಥವಾ ಎಷ್ಟು ಬಾರಿ ಇದನ್ನು ಭೇಟಿ ಮಾಡಬೇಕಾಗುತ್ತೆ, ಡಯಾಬಿಟೀಸ್ ಇದೆ ಅಂತ ಎಷ್ಟು ಬಾರಿ ಅವರು ಭೇಟಿ ಮಾಡಬೇಕಾಗುತ್ತೆ ಈ ಒಂದು ವೆಲ್ನೆಸ್ ಕಾರ್ಯಕ್ರಮದಲ್ಲಿ ಅಂತ? ಹೌದೇ, ಮಧುಮೇಹ ಸ್ವಾಸ್ಥ್ಯ ಕಾರ್ಯಕ್ರಮ ಅಥವಾ ವೆಲ್ನೆಸ್ ಪ್ರೋಗ್ರಾಮ್ ಮಾಡಿರೋದ್ರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ ನಿಂದ ಬರುವಂತಹ ಯಾವುದೇ ಕಾಂಪ್ಲಿಕೇಶನ್ಗಳು ಅಥವಾ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ತಡೆಗಟ್ಟೋದು, ಅದಕ್ಕೆ ಅದು ಮುಖ್ಯ ಉದ್ದೇಶ. ಈಗ ನೋಡಿ, ಡಯಾಬಿಟಿಸ್ನವರು ಈಗ ಶುಗರ್ ಜಾಸ್ತಿ ಇರುವುದರಿಂದಾಗಿ ಇಮಿಡಿಯೇಟ್ ಆಗಿ ಅವನಿಗೆ ಏನು ತೊಂದರೆಗಳು ಬರೋದಿಲ್ಲ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ 5 ವರ್ಷ ಕಳೆದಿರ್ಬೋದು, 10 ವರ್ಷ ಕಳೆದಿರ್ಬೋದು, 15 ವರ್ಷ ಕಳೆದಿರ್ಬೋದು, ಕಣ್ಣಿನ ಸಮಸ್ಯೆಗಳು, ಕಾಲಿನ ಸಮಸ್ಯೆಗಳು,
ಹಾರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇಂತಹ ಹಲವಾರು ಸಮಸ್ಯೆಗಳು ಕಂಡು ಬರ್ತವೆ ಒಬ್ಬ ಮಧುಮೇಹ ರೋಗಿಗೆ. ಇದು ಬರೀ ಶುಗರ್ ಚೆಕ್ ಮಾಡೋದ್ರಿಂದ, ಶುಗರ್ ಕಂಟ್ರೋಲ್ ಮಾಡೋದ್ರಿಂದ ಮಾತ್ರ ಇದನ್ನು ಬರದಾಗಿ ತಡಿಲಿಕ್ಕೆ ಆಗುದಿಲ್ಲ. ಶುಗರ್ ಒಳ್ಳೆ ಕಂಟ್ರೋಲ್ ಇಟ್ಕೊಳ್ಬೇಕು, ಅದು ಮಾತ್ರ ಅಲ್ಲ, ಅದರೊಟ್ಟಿಗೆ ಈ ಯಾವ್ಯಾವ ಅಂಗಗಳಿಗೆ ದುಷ್ಪರಿಣಾಮಗಳು ಉಂಟಾಗ್ಬೋದು ಅದನ್ನ ನೋಡಿಕೊಂಡು ಅದನ್ನ ಅಂಗಗಳನ್ನ ಚೆಕ್ ಮಾಡ್ತಾ ಇರ್ಬೇಕಾಗ್ತದೆ. ಈ ಡಯಾಬಿಟಿಸ್ ವೆಲ್ನೆಸ್ ಕ್ಲಿನಿಕ್ ಅಥವಾ ಈ ಸ್ವಾಸ್ಥ್ಯ ನಮ್ಮ ಈ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಇದರಲ್ಲಿ ನಾವು ಮಾಡುವ ಕೆಲಸಗಳೇನಂದ್ರೆ, ಪ್ರತಿ ವರ್ಷ ಒಬ್ಬ ಡಯಾಬಿಟಿಸ್ ರೋಗಿಯು ಕಾಲನ್ನ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಕಾಲಲ್ಲಿ ಎಲ್ಲ ಸ್ಪರ್ಶ ಜ್ಞಾನ ಸರಿ ಇದೆಯಾ, ಕಾಲಲ್ಲಿ ಗಾಯಗಳಾಗ್ತಾ ಇದೆಯಾ, ಕಾಲಲ್ಲಿ ಪ್ರೆಷರ್ ಪಾಯಿಂಟ್ಸ್ ಏನಾದ್ರು ಡೆವಲಪ್ ಆಗ್ತಾ ಇದೆಯಾ, ಅಥವಾ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಇಂತ ಇದನ್ನ ಚೆಕ್ ಮಾಡ್ಬೇಕಾಗ್ತದೆ. ಹಾಗೆ ಕಣ್ಣಲ್ಲಿ ಕೂಡ, ಕಣ್ಣಲ್ಲಿ ನರಗಳೇನಾದ್ರೂ ದಪ್ಪ ಆಗ್ತಾ ಇದೆಯಾ ಅಂತ ವಿಷಯಗಳನ್ನ ಕೂಡ ಚೆಕ್ ಮಾಡ್ಬೇಕಾಗ್ತದೆ. ಸಾಧಾರಣವಾಗಿ ಒಬ್ಬ ಮಧುಮೇಹ ರೋಗಿಯು ಇವುಗಳನ್ನೆಲ್ಲವನ್ನು ಮಾಡಿಸ್ಕೊಳ್ತಾ ಇರೋದಿಲ್ಲ, ಬರೀ ಶುಗರ್ ಚೆಕ್ ಮಾಡಿಸ್ಕೊಳ್ತಾ ಇರ್ತಾನೆ. ಇದರಿಂದ ಈ ಕಾಂಪ್ಲಿಕೇಶನ್ಗಳನ್ನು ಬರದ ಹಾಗೆ ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರಿಂದ ಈ ನಾವು ವೆಲ್ನೆಸ್ ಕ್ಲಿನಿಕ್ ಪ್ಯಾಕೇಜ್ ಅಲ್ಲಿ ಏನು ಪ್ಲಾನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದು ಸಾರಿ ಆದ್ರೂ ಪ್ರತಿ ಮಧುಮೇಹ ರೋಗಿಯು ಈ ಚೆಕಪ್ ಗಳನ್ನ ಮಾಡಿಸ್ಕೊಳ್ಬೇಕು. ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ಚೆಕ್ ಮಾಡುವಂತಹ ವಿಧಾನಗಳಿವೆ, ತುಂಬಾ ವಿಧಾನಗಳಿವೆ. ಅದನ್ನ ನಾವೀಗ ಮುಂದೆ ಹೇಳ್ತೇವೆ, ಅದು ಯಾವ್ದೆಲ್ಲ ಮಾಡಬಹುದು ಅಂತ. ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಮಾಡ್ಬೇಕು. ಕಣ್ಣಿನ ಒಂದು ಸ್ಕ್ರೀನಿಂಗ್ ಅಂತ ಫಂಡಸ್ಕೋಪ್ ಅಂತ ಒಂದಿದೆ, ಅದನ್ನು ಮಾಡಿಸ್ಕೊಳ್ಬೇಕು. ಮತ್ತೆ ಈ ಕಿಡ್ನಿಗೆ ಸಂಬಂಧಪಟ್ಟಂತಹ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಬೇಕು. ಇದನ್ನ ಪ್ರತಿ ವರ್ಷ ಒಂದು ಡಯಾಬಿಟಿಸ್ ಮಧುಮೇಹ ರೋಗಿ ಮಾಡಿಸ್ಕೊಳ್ಳೋದ್ರಿಂದ ಈ ಮುಂದೆ ಆಗುವಂತಹ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಯಾರೆಲ್ಲ ಮಾಡಿಸ್ಕೊಳ್ಬಹುದು ಅಂತ ನಿಮ್ಮ ಕ್ವಶನ್ಗೆ ಆನ್ಸರ್ ಅಂದ್ರೆ, ಪ್ರತಿಯೊಬ್ಬ ಮಾಡಿಸ್ಕೊಂಡ್ರೆ ಒಳ್ಳೇದೇ. ಆದ್ರೆ ಒಬ್ಬ ಮಧುಮೇಹ ರೋಗಿ ಮಧುಮೇಹ ಶುರುವಾಗಿ ಒಂದು 4 ರಿಂದ 5 ವರ್ಷ ಆಯ್ತು ಅಂತ ಆದ್ರೆ ಈ ಮತ್ತೆ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಬರುವಂತಹ ಸಂಭವ ಜಾಸ್ತಿ. ಆದ್ದರಿಂದ ಈ ಡಯಾಬಿಟಿಸ್ ಶುರುವಾಗಿ 4-5 ವರ್ಷ ಕಳೆದ ಮೇಲೆ ಅಂತಹ ಮಧುಮೇಹ ರೋಗಿಗಳು ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದು ಉತ್ತಮ. ಈ ವೆಲ್ನೆಸ್ ಕ್ಲಿನಿಕ್ನ ಪ್ಯಾಕೇಜ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಉತ್ತಮ. ಓಕೆ, ಅಂತ ಹೇಳಿದ್ರೆ ಒಂದು ಆರೋಗ್ಯವಾಗಿರುವಂತವರು ಕೂಡ ಒಂದು ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಉತ್ತಮ ಅಂತಾನೆ ಹೇಳ್ತಾರೆ. ಆರೋಗ್ಯವಾಗಿರುವಂತವರು ಕೂಡ ಪ್ರತಿ 2 ಅಥವಾ 3 ವರ್ಷಕ್ಕೊಮ್ಮೆ ತಮ್ಮ ಬ್ಲಡ್ ಶುಗರ್ ನ ಚೆಕ್ ಮಾಡ್ಕೊಳ್ಳೋದು ಉತ್ತಮ. 35 ವರ್ಷ ಕಳೆದ ಮೇಲೆ, 30 ಅಥವಾ 35 ವರ್ಷ ಕಳೆದ ಮೇಲೆ, 30 ಅಂತ ಆಗ್ಬೇಕಂತೇನಿಲ್ಲ. ಈಗ ಈವನ್ ಚಿಕ್ಕ ಪ್ರಾಯದಲ್ಲಿ ಕೂಡ ನೀವು ಆಗ್ಲೇ ಹೇಳಿದಾಗೆ ಶುಗರ್ ಕಂಡು ಬರ್ತಾ ಇದೆ, ಬುಜ್ಜುಗತನ ಜಾಸ್ತಿ ಆಗಿರೋದ್ರಿಂದ. ಆದ್ರೆ ಸಾಧಾರಣವಾಗಿ ಹೇಳುದಾದ್ರೆ 30 ವರ್ಷ ಕಳೆದ ಮೇಲೆ ಪ್ರತಿಯೊಬ್ಬರು ಕೂಡ ಶುಗರ್ ನ ಚೆಕ್ ಮಾಡ್ಕೊಳ್ಳೋದು ಪ್ರತಿ ಅಟ್ಲೀಸ್ಟ್ 3 ವರ್ಷಕ್ಕೊಂದ್ಸಲ. ಓಕೆ, ಇವಾಗ ವೆಲ್ನೆಸ್ ಗೆ ಯಾರೆಲ್ಲ ಬಂದು ಎಷ್ಟು ಸಲ ಈ ಒಂದು ಪೇಷಂಟ್ಸ್ಗಳು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಮುಂದೆ ನಾನು ಡಾಕ್ಟರ್ ಶಿಲ್ಪಾ ಅವ್ರ ಹತ್ರ ನಾನು ಕೇಳೋದಾದ್ರೆ, ಇದರಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದಂಥ ಸೇವೆಗಳು ಏನಾದರೂ ಲಭ್ಯವಿದೆಯಾ? ಡಯಾಬಿಟಿಸ್ ಸ್ವಸ್ಥ ಕೇಂದ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಸೇವೆಗಳು ಏನಾದರೂ ಲಭ್ಯವಿದೆಯಾ? ಅಂದ್ ಡೆಫಿನೆಟ್ಲಿ. ಸೊ ನಮ್ಮ ಡಯಾಬಿಟಿಸ್ ಕ್ಲಿನಿಕ್ ನಮ್ಮ ಹೋಲಿಸ್ಟಿಕ್ ಕೇರ್ಗೆ ಅಪ್ರೋಚ್ ಮಾಡ್ತಂದಿಲ್ಲಪ್ಪನ ಪ್ರತಿ ಒಂಜೇನು ಅಸೆಸ್ಮೆಂಟ್ ಪ್ರತಿ ಒಂಜಿ ಕಾಂಪ್ಲಿಕೇಶನ್ ದಾದ ಬರೋಲಿ ದಾದ ಬೈದ್ಜಿ ಬೇಸ್ ಲೈನ್ ಗೆತ್ತೊಂದು ಲೇಟರ್ ಆನ್ ಬೊಕ್ಕಾಗ್ಲ ನಮಕ್ ಆ ರಿಪೋರ್ಟ್ಸ್ ತಿಕ್ಕಂಡ ಇಟ್ ವಿಲ್ ಬಿ ಬೆಟರ್. ಒಂಜಿ ಎರಡನೇ ದಾದ ಪಂಡ ನಮ್ಮ ಹೋಲಿಸ್ಟಿಕ್ ಕೇರ್ ಪಂಡ ಡಯಟ್, ಫಿಸಿಯೋಥೆರಪಿ ಅಡ್ವೈಸ್, ಬೊಕ್ಕ ಕಣ್ಣದ ಚೆಕಪ್ ಆಲ್ ಅಂಡರ್ ಒನ್ ರೂಫ್ ಮಂತೊಂದುಲ್ಲ. ಒಂಜಿ ಜಾಗಕ್ಕೆ ಪೋದು ಅಲ್ಪ ಪೂರ ಚೆಕಪ್ ಮನ್ಪಾಂದುಲ್ಲ. ಒಂಜಿ ಜಾಗದ ಮಸ್ತ್ ಅಂಚಿ ಇಂಚಿ ಪೋಪಿನ ಅಗತ್ಯಜಿ ಆಲ್ಮೋಸ್ಟ್ ಒಂಜಿ ರೂಮ್ ಆಲ್ಮೋಸ್ಟ್ 95% ಆಫ್ ದ ಟೆಸ್ಟ್ ಹ್ಯಾಪನ್ ದೇರ್. ಒಂಜಿ ಎರಡನೇ ಫಿಸಿಯೋಥೆರಪಿ ಬೊಕ್ಕ ಡಯಟ್ ಅಡ್ವೈಸ್ ಅವೇ ಕೊನೆಡ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಾಬಿಟೀಸ್ ಎಜುಕೇಶನ್. ನಾಲೆಜ್ ಇಸ್ ಪವರ್ ಪನ್ಪನಮ್ಮ. ಅನ್ಲೆಸ್ ಯು ನೋ ಇನ್ನ ಡಯಾಬಿಟೀಸ್ ಸ್ಟಾಟಸ್ ದಾದೆ ಉಂಡು ಇನ್ನ ಫಿಸಿಷಿಯನ್ಗೆ ಗೊತ್ತಾಂಡ, ಯು ಆರ್ ಮೋರ್ ಪವರ್ಫುಲ್ ವಿತ್ ಟೇಕಿಂಗ್ ಕೇರ್ ಆಫ್ ಯುವರ್ ಡಯಾಬಿಟೀಸ್. ನಮಕ್ ಕೂಡಲ ಜಾಗೃತಿ ಮಂತದ್ದು ನಮ್ಮ ವಿ ವಿಲ್ ಬಿ ಹ್ಯಾಪಿ ದಟ್ ಓಕೆ ಇತ್ತದಲ್ಲ ಕಾಂಪ್ಲಿಕೇಶನ್ಸ್ ಆತಜಿ ಇಂಚನೆ ನಡಪಾವ್ದು ನಮ್ಮ ಇಜಂಡ ಓಕೆ ಕಾಂಪ್ಲಿಕೇಶನ್ಸ್ ಈ ತಾತಂಡು ನನದಾದು ಮನ್ಪೋದು ನಮ್ಮ ಪಂಡ ನಮಕ್ ಪ್ಲಾನ್ ಮನ್ಪೋಲಿ ಫ್ಯೂಚರ್ಗೆ ಇನ್ಶೂರೆನ್ಸ್ ಗೆ ತುಂಬ ಬಕ್ಕೊಂದು ವೈ ನಾಟ್. ಇಟ್ಸ್ ಲೈಕ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಲಿಟಲ್ ಎಕ್ಸ್ಟ್ರಾ. ಬೊಕ್ಕ ಟೀಮ್ ಆಪುನ್ ಗ್ರೂಪ್ ಲಕ್ಕ. We are going to interact with the individuals who are in the Diabetes Wellness Center. Are going to interact with the problems. We will be available for care. Yapagda, no problem. ಓಕೆ, ಇದೇ ಥರ ಬೇರೆ ಬೇರೆ ರೀತಿಯಾದಂಥ ಸೇವೆಗಳು ಕೂಡ ಈ ಒಂದು ಡಯಾಬಿಟಿಸ್ ವೆಲ್ನೆಸ್ ಸೆಂಟ್ರಲ್ಲಿ ಲಭ್ಯ ಇದೆ ಅಂತಲೇ ಹೇಳ್ಬೋದು. ಹೋಗಿ ಹಾಗಾದರೆ ಇದರ ಒಂದು ಬಳಕೆಯನ್ನು ಹೇಗೆ ನಾವು ಮಾಡ್ಕೊಳ್ಬೋದು ಅಂತ ಪ್ರೊಫೈಲರಿ ಆಗಿ ಹೇಗೆ ನಾವು ಇದನ್ನು ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳಿ. ಅದೇ ಮಧುಮೇಹ ರೋಗಿಗಳು ಅವ್ರ ತಪಾಸಣೆಗಳು ಪಡಿಸುವಾಗ ವರ್ಷಕ್ಕೊಮ್ಮೆ ಆದ್ರೂ ಬಂದು ಈ AJ ಆಸ್ಪತ್ರೆಗೆ ರಿಸೆಪ್ಷನ್ ಅಲ್ಲಿ ಬಂದು ಡಾಕ್ಟರ್ನ ಕಂಡು ಡಾಕ್ಟರ್ಗೆ ಸಲಹೆಯನ್ನು ಪಡೆದು ಈ
ಸಮಗ್ರ ಚಿಕಿತ್ಸಾ ಕೇಂದ್ರದ ಉಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ಬೋದು. ಅಂದ್ರೆ ಬೆಳಿಗ್ಗೆ ಬಂದ್ರೆ ಸಾಧಾರಣ ಮಧ್ಯಾಹ್ನ ಸಾಯಂಕಾಲ 2 ಗಂಟೆ 3 ಗಂಟೆ ಒಳಗಡೆ ಎಲ್ಲ ಟೆಸ್ಟ್ಗಳಾಗ್ತವೆ. ಕಾಲಿಗೆ ಸಂಬಂಧಪಟ್ಟದ್ದು, ಹಾರ್ಟಿಗೆ ಸಂಬಂಧಪಟ್ಟದ್ದು, ಕಣ್ಣಿಗೆ ಸಂಬಂಧಪಟ್ಟದ್ದು ಎಲ್ಲವನ್ನು ಒಂದೇ ಇದರಲ್ಲಿ ಮಾಡೋ ಕಾರಣ ಇದನ್ನ ಬೇರೆ ಬೇರೆ ಕಡೆ ಮಾಡುದಾದ್ರೆ ಒಂದು 4-5 ದಿನ ಆದ್ರೂ ಬೇಕು ಎಲ್ಲ ಮುಗಿಸ್ಬೇಕಾದ್ರೆ. ಇದು ಎಲ್ಲವನ್ನ ಒಂದು 3 hours 4 hours ಒಂದೇ ಸ್ಟೋರಿನಡಿ ಎಲ್ಲವನ್ನ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ಓಕೆ, ಈಗ ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪಡಿಲಿಂದ ಪವನ್ ಅಂತ. ಓಕೆ, ಏನು ಕ್ವೆಶನ್ ಕೇಳಬೇಕಾಗಿತ್ತು? ಡಾಕ್ಟರ್ಸ್ ಇದ್ದಾರೆ, ಕೇಳ್ಬೋದು ಡಯಾಬಿಟಿಸ್ ಕುರಿತಾಗಿ. ಸರ್ ನಮಸ್ತೆ. ನಮಸ್ಕಾರ. ಹಲೋ ನಮಸ್ಕಾರ ಪವನ್. ಅದೇ ನಾವು ಪ್ರೋಗ್ರಾಮ್ ಸರ್, ಅಂದ್ರೆ ನಾನು ಇತ್ತೀಚೆಗೆ ಒಂದು ಬೈಕ್ ಅಲ್ಲಿ ಬಿದ್ದಿದ್ದೆ ಸರ್. ಅದು ಗಾಯ ಒಣಗ್ತಿಲ್ಲ, ಎಲ್ಲದಕ್ಕೆ ಹೇಳ್ತಾರೆ ಅದು ಡಯಾಬಿಟಿಸ್ ಸಮಸ್ಯೆ ಅಲ್ಲ ಏನು ಸರ್, ಗಾಯ ಒಣಗದೇ ಇರುವಂಥದ್ದು. ಡಯಾಬಿಟಿಸ್ನ ಒಂದು ಲಕ್ಷಣ ಗಾಯಗಳು ಒಣಗದೇ ಇರುವಂಥದ್ದು. ಸೊ ಅಗತ್ಯವಾಗಿ ನಿಮ್ಮ ರಕ್ತದ ಸಕ್ಕರೆ ಪ್ರಮಾಣವನ್ನು ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಅದು ಅಧಿಕವಾಗಿದ್ದಲ್ಲಿ ಕೂಡಲೇ ವೈದ್ಯರನ್ನು ಕಂಡು ಭೇಟಿಯಾಗುವುದು ಒಳ್ಳೆಯದು. ಸರ್, ಮತ್ತೆ ನಿಮ್ಮಿಂದ ಒಂದು ಯೋಜನೆ ಅದೇನು ಸರ್, ನಿಮ್ಮಲ್ಲಿ ಹೇಗೆ ರಿಜಿಸ್ಟರ್ ಆಗಬೇಕು, ಎಷ್ಟು ಬಾರಿ ಏನೋ ಮಾಹಿತಿ? ನೀವು AJ ಆಸ್ಪತ್ರೆಗೆ ಬಂದು ಅಲ್ಲಿಯ ರಿಸೆಪ್ಷನಿಸ್ಟ್ ಅನ್ನು ಕಂಡ್ರೆ ನಾವು ಸಿಂಪಲ್ ಆದ ಕೆಲವು ಪರೀಕ್ಷೆಗಳನ್ನು ಮಾಡಿ ಇನ್ ಕೇಸ್ ಮಧುಮೇಹ ಏನಾದರೂ ಕಂಡು ಬಂದಲ್ಲಿ ಮತ್ತೆ ಮುಂದಿನ ಚಿಕಿತ್ಸೆ ಅಥವಾ ಮುಂದಿನ ಪರೀಕ್ಷೆಗಳಿಗೆ ನಾವೆಲ್ಲ ಹೇಳ್ತೇವೆ ಅಲ್ಲಿ. ಹೌದು. ಓಕೆ, ಧನ್ಯವಾದಗಳು ಪವನ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮಧುಮೇಹ ಸ್ವಾಸ್ಥ್ಯ ಕಾರ್ಯಕ್ರಮ ಅಂದರೆ ಏನು, ಇದರ ಪ್ರಯೋಜನಗಳೇನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಮುಂದೆ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಮಧುಮೇಹದ ಕುರಿತು ಸಾಕಷ್ಟು ಒಂದು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ವಿ ವೀಕ್ಷಕರೇ. ಬೇರೆ ಬೇರೆ ರೀತಿಯಾದಂತಹ ಮಧುಮೇಹಗಳು ಕಂಡುಬರುತ್ತೆ. ಅದು ಗರ್ಭಿಣಿಯವರಾಗಿರ್ಬೋದು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಕೂಡ ಈ ಒಂದು ಮಧುಮೇಹ ಅನ್ನುವಂಥದ್ದು ಕಂಡುಬರುತ್ತೆ ಅಂತ ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇದ್ರು. ಎಸ್, ಕಿಶನ್ ದೇಲಂಪಾಡಿ ಡಾಕ್ಟರ್, ನಿಮ್ಮ ಹತ್ರ ನಾನು ಕೇಳೋದಾದ್ರೆ, ಆವಾಗಲೇ ಹೇಳಿದ್ರಿ ನೀವೊಂದು ಪಾದದ ಆರೈಕೆ ಆಗಿರ್ಬೋದು ಅಥವಾ ಒಂದು ಕಣ್ಣಿನ ಪರೀಕ್ಷೆ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರಿ. ಈ ಒಂದು ಪಾದದ ಆರೈಕೆ ಅಂದ್ರೆ ಏನು, ಇದನ್ನ ಹೇಗೆ ನಾವು ನೋಡ್ಕೋಬಹುದು, ಮತ್ತೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳೆಲ್ಲ ಇದೆ ಅಂತ ತಿಳಿಸ್ಕೊಡಿ. ಹೌದು, ಮಧುಮೇಹ ರೋಗಿಗಳಲ್ಲಿ ಕಾಲಿನ ಮೇಲೆ ಅಥವಾ ಪಾದದ ಮೇಲೆ ಯೂಶಲಿ 2 ತರದ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ಒಂದು ಕಡಿಮೆ ರಕ್ತ ಸಂಚಾರ ಆಗುತ್ತದೆ, ಇನ್ನೊಂದು ಕಡಿಮೆ ಅಥವಾ ಸ್ಪರ್ಶ ಜ್ಞಾನ ಇಲ್ಲದೆ ಇರುವಂತದ್ದು. ಇದು 2 ಕಾರಣಗಳಿಂದ ಪಾದದಲ್ಲಿ ಗಾಯಗಳಾಗಬಹುದು, ಸ್ಪರ್ಶ ಜ್ಞಾನ ಕಮ್ಮಿ ಆಗಬಹುದು, ಪಾದದಲ್ಲಿ ಸ್ವಲ್ಪ ಓರೆಕೋರೆಗಳನ್ನೆಲ್ಲ ಕಾಣಬಹುದು. ಸೊ ಪಾದದ ಆರೈಕೆ ಬಹುಮುಖ್ಯ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಆಸ್ಪೆಕ್ಟ್. ಮುಖ್ಯವಾಗಿ ಅವರು ಬರೀ ಕಾಲಲ್ಲಿ ಮಧುಮೇಹ ರೋಗಿಗಳು ನಡಿಬಾರ್ದು. ಯಾಕಂದ್ರೆ ಸ್ಪರ್ಶ ಜ್ಞಾನ ಕಮ್ಮಿ ಇರುವ ಕಾರಣ ಬರೀ ಕಾಲಲ್ಲಿ ನಡೆದಾಗ ಏನಾದ್ರೂ ಕಲ್ಲುಗಳು ಮುಳ್ಳುಗಳು ಚುಚ್ಚಿಕೊಂಡ್ರೆ ಗಾಯಗಳು ಗೊತ್ತಾಗದೇ ಇರಬಹುದು. ಸೊ ಬರೀ ಕಾಲಲ್ಲಿ ನಡಿಬಾರ್ದು. ಎರಡನೇದು, ಪ್ರತಿದಿನ ಕಾಲನ್ನು ಗಮನಿಸ್ಕೊಳ್ಬೇಕು. ಏನಾದ್ರೂ ಕಲ್ಲುಗಳು ಸೇರ್ಕೊಂಡಿದ್ಯಾ, ಮುಳ್ಳು ಚುಚ್ಚಿಕೊಂಡಿದ್ಯಾ, ಸಣ್ಣ ಗಾಯವಾಗಿದೆಯಾ ಅಂತ. ಸ್ವಂತ ಚಿಕಿತ್ಸೆಯನ್ನು ಮಾಡಲೇಬಾರದು. ಏನಾದ್ರೂ ಗಾಯ ಎಲ್ಲ ಇದ್ರೆ ವೈದ್ಯರನ್ನು ಭೇಟಿಯಾಗಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ವೈದ್ಯರನ್ನು ಕಂಡು ಸರಿಯಾದ ಕಾಲಿನ ಸೈಜಿಗೆ ತಕ್ಕಂತೆ ಕಾಲಿಗೆ ಬೇಕಾಗುವ ಉಪಯುಕ್ತವಾದ ಚಪ್ಪಲಿಗಳು ಇಲ್ಲ ಶೂಗಳನ್ನು ಖರೀದಿಸಿಕೊಳ್ಬೇಕಾಗ್ತದೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಕಾಲಿನ ಆರೈಕೆಗಳ ಬಗ್ಗೆ ಇವೆಲ್ಲ ನಾವು ತಿಳಿಸಿಕೊಡ್ತೇವೆ ಮಧುಮೇಹ ರೋಗಿಗಳಿಗೆ. ಓಕೆ, ಅಂತ ಹೇಳಿದ್ರೆ ಮಧುಮೇಹ ರೋಗಿಗಳು ಹೆಚ್ಚಾಗಿ ಚಪ್ಪಲಿಯನ್ನು ಹಾಕೊಂಡೆ ಓಡಾಡಬೇಕು ಅಂತ ಹೇಳ್ತೀರಾ. ಓಕೆ, ಇವಾಗ ಕೆಲವರು ಏನು ಅಂತ ಹೇಳಿದ್ರೆ ಕಾಲಿಗೆ ಮುಳ್ಳುಚುಚ್ಚಿ ಇರುತ್ತೆ, ಅದನ್ನ ಏನು ಪಿನ್ನಿಂದ ತೆಗೆಯುವಂಥದ್ದಾಗಿರ್ಬೋದು ಅಥವಾ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಟೈಪಲ್ಲಿ ತೆಗೆಯುವಂಥ ಒಂದು ಕೆಲಸವನ್ನ ಮಾಡಕ್ ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ? ಅದು ಯೂಶಲಿ ಸರಿ ಅಲ್ಲ. ಅದು ಪಿನ್ನಿಂದ ತಗೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಗಾಯ ಆಗುವ ಸಂಭವವಿದೆ, ಅಥವಾ ಆಲ್ರೆಡಿ ಆಗಿರೋ ಗಾಯ ದೊಡ್ಡದಾಗುವ ಚಾನ್ಸಸ್ ಇದೆ, ಅಥವಾ ಅದ್ರ ಮೇಲೆ ಇನ್ಫೆಕ್ಷನ್ ಆಗಿ
ಸೆಪ್ಟಿಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಥವಾ ವೈದ್ಯರ ಹತ್ರ ಕಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೀರಾ. ಓಕೆ, ನೆಕ್ಸ್ಟ್ ನಾನು ಡಾಕ್ಟರ್ ಗಣೇಶ್ ಅವ್ರ ಹತ್ರ ಕೇಳೋದಾದರೆ, ಏನು ಈ ಒಂದು ಮಧುಮೇಹ ರೋಗಿಗಳು ಎಲ್ಲ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಕೂಡ ಮಾಡ್ಕೋಬೇಕು ಅಂತ ಹೇಳಿದ್ರಿ ಆವಾಗಲೇ. ಅದರ ಜೊತೆಗೆ ಏನು ಕಣ್ಣಿನ ಒಂದು ಚಿಕಿತ್ಸೆಯನ್ನು ಕೂಡ ಅವ್ರು ಮಾಡ್ಕೋಬೇಕು ಅಂತ ಹೇಳಿದ್ರಿ. ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನ ಮಾಡ್ಕೋಬೇಕಾಗುತ್ತೆ? ಕಣ್ಣಿನ ಬಗ್ಗೆ ಸಂಬಂಧಪಟ್ಟಿರುವಂತಹ ಯಾವ ರೀತಿಯೆಲ್ಲ ಚಿಕಿತ್ಸೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ? ಡಯಾಬಿಟಿಸ್ನವರಿಗೆ, ಮಧುಮೇಹದವರಿಗೆ ಮುಖ್ಯವಾಗಿ ತೊಂದರೆ ಬರುವಂತದ್ದು ಈ ಅಕ್ಷಿಪಟಲ ಅಥವಾ ರೆಟಿನಾ ಅಂತ ಹೇಳೋದ್ರಲ್ಲಿ. ಈ ಅಕ್ಷಿಪಟಲದಲ್ಲಿ ಈ ನಮ್ಮ ರಕ್ತನಾಳಗಳೇನಿದ್ದಾವೆ ಅವು ದಪ್ಪ ಆಗಿಬಿಡ್ತವೆ. ಈ ಡಯಾಬಿಟಿಸ್ನಿಂದಾಗಿ ತುಂಬಾ ಸಮಯ ಡಯಾಬಿಟಿಸ್ ಇರೋದ್ರಿಂದ, ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಈ ರಕ್ತನಾಳಗಳು ದಪ್ಪ ಆಗ್ತವೆ. ದಪ್ಪ ಆಗೋದ್ರಿಂದ ತೊಂದರೆ ಏನಂದ್ರೆ ಈ ದಪ್ಪಾದ ರಕ್ತನಾಳಗಳ ಈ ವಾಲ್ ಏನಿದೆ ಅಂದ್ರೆ ಅದರದ್ದು ದಪ್ಪ ತುಂಬಾ ಕಡಿಮೆ ಇರ್ತದೆ, ಅದರದ್ದು ಗಟ್ಟಿ ಇರೋದಿಲ್ಲ. ಸೊ ಅದರಿಂದಾಗಿ ಅದು ಸಡನ್ ಒಡೆಯುವ ಚಾನ್ಸ್ ಜಾಸ್ತಿ. ರಕ್ತನಾಳ ಕಣ್ಣಿನ ಒಳಗಡೆ ಒಡೆದ್ರೆ ಒಳಗೆ ರಕ್ತಸ್ರಾವ ಆಗ್ತದೆ. ಅದರಿಂದಾಗಿ ಕಣ್ಣು ದೃಷ್ಟಿ ಹೋಗ್ಬೋದು. ಇದನ್ನ ಆಗದಾಗಿ ತಡೆಯುವುದು ಬಹಳ ಮುಖ್ಯ. ಒಂದ್ಸತಿ ದೃಷ್ಟಿ ಹೋದ್ರೆ ಮತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆದ್ರಿಂದ ಈ ನಾವು ನಿಯಮಿತವಾಗಿ ವರ್ಷಕ್ಕೊಂದ್ಸತಿ ಆದ್ರೂ ಕಣ್ಣಿನ ಒಳಗೆ ಒಂದು ಫಂಡೋಸ್ಕೋಪಿ ಅಂತ ಒಂದು ಲೈಟ್ ಬಿಟ್ಟು ನೋಡುವಂತಹ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ನೋಡುವುದರಿಂದ ರಕ್ತನಾಳ ಎಷ್ಟರ ಮಟ್ಟಿಗೆ ದಪ್ಪ ಆಗಿದೆ ಅಂತ ಗೊತ್ತಾಗ್ತದೆ. ಈ ರಕ್ತನಾಳ ದಪ್ಪ ಆಗಿದ್ರೆ ಅದನ್ನು ಒಡೆಯದ ರೀತಿಯಲ್ಲಿ ಲೇಸರ್ ಕೊಟ್ಟು ಅದನ್ನು ಒಡೆಯದಾಗಿ ತಡೆಯಲಿಕ್ಕಾಗ್ತದೆ. ಅದರಿಂದಾಗಿ ನಮಗೆ ದೃಷ್ಟಿದೋಷವನ್ನು ತಡೆಗಟ್ಟಬಹುದು. ಇನ್ನು ದೃಷ್ಟಿದೋಷವನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಇನ್ನೊಂದಂದ್ರೆ ರಕ್ತನಾಳದ ನೋಡಿ, ನಮಗೆ ಇದರಲ್ಲಿ ಕಾಣ್ತಾ ಇದೆ ಫಂಡಸ್ ಅಲ್ಲಿ, ಅದರಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಏನಿದಾವೆ, ರೆಟಿನೋಪತಿ ಅಂತ ಏನ್ ಹೇಳ್ತೇವೆ ಅದನ್ನ ಕಾಣ್ತದೆ. ಅದರಿಂದ ಅಲ್ಲಿ ಮೊದಲ ಹಂತಗಳಲ್ಲಿ ಪತ್ತೆ ಹಚ್ಚುವುದರಿಂದ, ಲೇಸರ್ ಮಾಡೋದ್ರಿಂದ ರಕ್ತನಾಳ ಒಡೆಯದಾಗಿ ದೃಷ್ಟಿ ದೋಷ ಆಗದಾಗಿ ತಡೆಯಬಹುದು. ಇನ್ನೊಂದು ಅಲ್ಲಂದ್ರೆ ಈ ಡಯಾಬಿಟಿಸ್ ಇರೋರಿಗೆ ಕಣ್ಣಿನ ಪೊರೆ ಕೂಡ ಬರುವ ಸಾಧ್ಯತೆ ಇರ್ತದೆ. ವಯಸ್ಸಾಗುವಾಗ ಎಲ್ಲರಿಗೂ ಬರ್ತದೆ, ಡಯಾಬಿಟಿಸ್ ಅವರಿಗೆ ಸ್ವಲ್ಪ ಬೇಗ ಆಗ್ತದೆ. ಅದನ್ನ ಕೂಡ ನಮಗೆ ಕಣ್ಣಿನ ಪೊರೆಗೆ ಬೇಕಾದ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಅದನ್ನು ಸರಿ ಮಾಡಬಹುದು. ರಕ್ತ ಮತ್ತೆ ಕಣ್ಣಿನ ಬ್ಲಡ್ ಪ್ರೆಷರ್ ಏನಿದೆ, ಗ್ಲಕೋಮಾ ಅಂತ ಹೇಳ್ತೇವೆ, ಅದು ಕೂಡ ಸ್ವಲ್ಪ ಮಧುಮೇಹದವರಿಗೆ ಜಾಸ್ತಿ. ಅದನ್ನು ಕೂಡ ನಾವು ಪತ್ತೆ ಹಚ್ಚೋದ್ರಿಂದ ಮುಂದೆ ಗ್ಲಕೋಮಾದಿಂದಾಗಿ ದೃಷ್ಟಿದೋಷ ಏನಾಗಬಹುದು ಅದನ್ನು ಕೂಡ ಬರದಾಗಿ ತಡೆಗಟ್ಟಲಿಕ್ಕೆ ಆಗ್ತದೆ. ಮುಖ್ಯವಾಗಿ ಹೇಳೋದಾದ್ರೆ ನಾವು ಇದನ್ನ ಈ ಫಂಡೋಸ್ಕೋಪಿ ವರ್ಷಕ್ಕೊಂದು ಸಲ ಈ ಫಂಡೋಸ್ಕೋಪಿ ಮಾಡೋದ್ರಿಂದ ಕಣ್ಣಿನ ಇರಿವರ್ಸಿಬಲ್ ಅಂದ್ರೆ ಅದನ್ನು ವಾಪಸ್ ಸರಿ ಮಾಡ್ಲಿಕ್ಕೆ ಆಗದಂತಹ ದೃಷ್ಟಿದೋಷವನ್ನ ತಡೆಗಟ್ಟಬಹುದು. ಓಕೆ, ಅಂದ್ರೆ ಮಧುಮೇಹಿಗಳು ಇದನ್ನ ಪರೀಕ್ಷೆನ ಮಾಡ್ಕೊಳ್ಳೇಬೇಕಾ ಹೇಗೆ? ಒಂದ್ಸಲ ಪ್ರತಿಯೊಬ್ಬರು ಮಾಡ್ಲೇಬೇಕು, ವರ್ಷಕ್ಕೊಂದ್ಸಲ ಮಾಡ್ಕೊಳ್ಳೇಬೇಕು. ಓಕೆ, ಡಯಾಬಿಟಿಸ್ ಗೈಡ್ ಲೈನ್ಸ್ಗಳು, ಡಯಾಬಿಟಿಸ್ನ ಎಲ್ಲಾ ಸಂಘಗಳು ಎಲ್ಲದರಲ್ಲೂ ಹೇಳುದಾಗಿ ಪ್ರತಿ ವರ್ಷ ಕೂಡ ಮಧುಮೇಹ ರೋಗಿ ಚಿಕಿತ್ಸೆ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಡಯಾಬಿಟಿಸ್ ಅಂತ ಏನ್ ಹೇಳ್ತೇವೆ ಮಕ್ಕಳಲ್ಲಿ ಕಂಡು ಬರುವುದು, ಅದು 5 ವರ್ಷ ಕಳೆದ ಮೇಲೆ, ಗೊತ್ತಾಗಿ 5 ವರ್ಷ ಕಳೆದ ಮೇಲೆ. ಟೈಪ್ 2 ಅಥವಾ ದೊಡ್ಡವರಲ್ಲಿ ಕಂಡು ಬರುವವರು ಗೊತ್ತಾದ ಕೂಡಲೇ ಪ್ರತಿ ವರ್ಷ ಚೆಕ್ ಮಾಡಿಸ್ತಾ ಇದ್ದಾರೆ. ಓಕೆ, ಎಸ್ ಸರ್, ಈಗ ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಸತೀಶ್ ಅಂತ, ಸುರತ್ಕಲ್ಲಿಂದ ಮಾತಾಡ್ತಿರೋದು. ಎಸ್, ಡಾಕ್ಟರ್ ಇದ್ದಾರೆ, ಮಧುಮೇಹದ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು. ನಮಸ್ತೆ ಡಾಕ್ಟರ್. ಡಾಕ್ಟರ್, ನಮ್ದು ಕ್ವಶನ್ ಇದೆ. ಎಂತ ಅಂದ್ರೆ, ನಮ್ಮಲ್ಲಿ ಒಬ್ರು ಏಜ್ ಆದವರು ಒಬ್ರು ಇದ್ದಾರೆ. ಅವ್ರಿಗೆ ಒಂದು 65 years ಆಗಿದೆ, ವರ್ಷ ಆಗಿದೆ. ಅವರಿಗೆ ಸ್ವಲ್ಪ ಕಣ್ಣು ಸ್ವಲ್ಪ ದೃಷ್ಟಿದೋಷದ ಪ್ರಾಬ್ಲಮ್ ಇದೆ. ಅವ್ರಿಗೆ ಸರಿಯಾಗಿ ಕಾಣಿಸಲ್ಲ ಅಂತ ಹೇಳ್ತಾರೆ. ಅದೇನಾದ್ರೂ ಇದೇ ಪ್ರಾಬ್ಲಮ್ ಇಂದ ಏನಾದ್ರೂ ಬರ್ತದಾ ಅಂತ? ಡಯಾಬಿಟಿಸ್ ಇದೆಯಾ ಅವರಿಗೆ? ಹಲೋ, ಡಯಾಬಿಟಿಸ್ ಇದೆಯಾ? ಮಧುಮೇಹ ಇದೆಯಾ ಅವರಿಗೆ? ಅವರಿಗೆ ಡಯಾಬಿಟಿಸ್ ಉಂಟು. ಡಯಾಬಿಟಿಸ್ ಉಂಟು, ಬಟ್ ಇದರಿಂದಾನೇ ಅವ್ರಿಗೆ ದೃಷ್ಟಿದೋಷ ಇರುವುದಾ ಅಂತ, ಅದೇ ಪ್ರಾಬ್ಲಮ್. ನೋಡ್ಬೇಕಾಗ್ತದೆ ಕಣ್ಣಿನಲ್ಲಿ. ಮೊದಲು ಫಸ್ಟ್ ನಾವು ಕಣ್ಣಿಗೆ ಒಂದು ಲೈಟ್ ಬಿಟ್ಟು ಕಣ್ಣಲ್ಲಿ ಪೊರೆ ಇದೆಯಾ ಅಂತ ನೋಡ್ಬೇಕಾಗ್ತದೆ. ಕ್ಯಾಟ್ರಾಕ್ಟ್ ಅಂತ ಏನ್ ಹೇಳ್ತೇವೆ, ಕಣ್ಣಿನ ಪೊರೆ, ಅದು ಉಂಟಾ ನೋಡ್ಬೇಕು. ಮತ್ತೆ ಅದು ಇಲ್ಲ ಅಂದ್ರೆ ನಾವು ಇದು ಫಂಡಸ್ ಮಾಡಿ ನೋಡ್ಬೇಕು. ಫಂಡೋಸ್ಕೋಪಿಯಲ್ಲಿ ಈ ಅಕ್ಷಿಪಟಲದ ಏನಾದ್ರು ವ್ಯತ್ಯಾಸಗಳಿದೆಯಾ ನೋಡ್ಬೇಕಾಗ್ತದೆ. ಅದು ಇದ್ರೆ ಅದನ್ನ ಸರಿ ಮಾಡಬಹುದು. ಒಂದು ಪರೀಕ್ಷೆ ಮಾಡಿ ನೋಡದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಯಾವ ಕಾರಣ ಕೂಡ ಇರ್ಬೋದು. 65ನೇ ವರ್ಷ ಪ್ರಾಯದಲ್ಲಿ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆಯಿಂದ ಕೂಡ ದೃಷ್ಟಿದೋಷ ಬರ್ಬೋದು. ಗ್ಲಕೋಮಾ ಅಥವಾ ಕಣ್ಣಿನ BP ಜಾಸ್ತಿ ಆಗೋದ್ರಿಂದ ಕೂಡ ಬರ್ಬೋದು. ಸೊ ಡಯಾಬಿಟಿಸ್ನ ರೆಟಿನೋಪತಿ, ಅಕ್ಷಿಪಟಲದ ಸಮಸ್ಯೆ, ಅದರಿಂದ ಕೂಡ ದೃಷ್ಟಿದೋಷ ಬರ್ಬೋದು. ಸೊ ಇದರಿಂದ ಯಾವುದರಿಂದ ನಾವು ನೋಡಿ ಹೇಳಬೇಕು, ನೋಡದೆ ಹೇಳಲಿಕ್ಕೆ ಸಾಧ್ಯ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಅವರು ಕೇಳ್ತಾ ಇದ್ರು ಕಣ್ಣಿನ ಬಗ್ಗೆ, ನೀವು ಕೂಡ ಹೇಳ್ತಾ ಇದ್ರಿ ಸಾಕಷ್ಟು ಪರೀಕ್ಷೆಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಅಂದರೆ ವರ್ಷಕ್ಕೆ ಒಂದು ಸಲ ಆದರೂ ಈ ಒಂದು ಕಣ್ಣಿನ ಪರೀಕ್ಷೆಯನ್ನು ಮಧುಮೇಹಿಗಳು ಮಾಡ್ಕೊಳ್ಳೇಬೇಕಾಗುತ್ತೆ. ಕಣ್ಣಿನ ಪರೀಕ್ಷೆ ಕೂಡ ಇದೆ. ಓಕೆ,
ಇದೆ ಇರುವಂಥದ್ದು. ಓಕೆ, ನೆಕ್ಸ್ಟ್ ನಾನು ಡಾಕ್ಟರ್ ಶಿಲ್ಪಾ ಅವ್ರ ಹತ್ರ ಮಾತಾಡೋದಾದರೆ, ಈ ಒಂದು ಮಧುಮೇಹಿಗಳಿಗೆ ಹೆಚ್ಚಾಗಿ ನ್ಯೂಟ್ರಿಷನ್ ಫುಡ್ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆ ಇರುವಂಥದ್ದು. ಈ ನ್ಯೂಟ್ರಿಷನ್ ಫುಡ್ನ ದಾಯ್ದೆತ್ತು ನೋಡು ಎಂಚದೆತ್ತು ನೋಡು ಹಾಕೊಂಡು ಬಂದ್ಕೊರ್ಲೆ ಬೇಸಿಕಲಿ ನಮ್ಮ ಏರೆಗ್ಲ ಜಸ್ಟ್ ಡಯಾಬಿಟೀಸ್ ಬಂದು ಏರೆಗ್ಲ ಹೆಲ್ತಿ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಬೊಕ್ಕ ಏರೆಗ್ ಡಯಾಬಿಟೀಸ್ ಉಂಟು ಆಗ್ಲೆಗ್ಲ ನ್ಯೂಟ್ರಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ತಿಂತಿನೇ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ದಾದೆ ಪಾಡ ನಮ್ಮ ಫ್ರೀಕ್ವೆಂಟ್ಲಿ ಎಲ್ಲಿಯೋ ಮೀಲ್ಸ್ ತಿನ್ನಂಡ it is better for us even if you have diabetes or even if you do not have diabetes. Avanji quantity ಕಮ್ಮಿ ಮಾಡ್ತದೆ ಎಲ್ಲಿಯ ಪೋರ್ಷನ್ಸ್ ಅಪ್ಪ ಪ್ರತಿ 3-4 ಗಂಟೆಗೆ ಹೊರ ತಿನ್ನೋದು. ಅವಂಜಿ ಎರಡನೇ ದಾದೆ ಪಂಡ ನಮ್ಮ ಸೌತ್ ಇಂಡಿಯನ್ಸ್ ನಮಗ್ ಮಸ್ತ್ ನುಪ್ಪದ ಮಸ್ತ್ ಇಷ್ಟ. ಅವಕ್ಕ ನಮ್ಮ ಈತ್ ಮಲ್ಲದ ಮೌಂಟೇನ್ ಮಲ್ತದ ಅವ ಗಟ್ಟಿ ಹೆಚ್ಚು ನಮ್ಮ ಕಂಡಲ ದುಮ್ಮದ ಕಾಲ ಆಡ ಮಸ್ತ್ ಘಾಟ್ ಕೆಲಸ ಮಾಡ್ತಿರ್ತಾರೆ, ಕೇಕಿದ ಕೆಲಸ ಮಾಡ್ತಿರ್ತಾರೆ. ಇತ್ತೆ ನಮ್ಮ ಕೆಲಸ ಮಾಡ್ತಿದ್ರೆ ನಾವು ಕಾರ್ಬೋಹೈಡ್ರೇಟ್ ಆಗತ್ತೆ ಹೆಚ್ಚು ನಮಗೆ. ರೈಸ್ ಒಂಚೂರು ಕಮ್ಮಿ ಮಾಡ್ತಿದ್ರೆ ತರಕಾರಿ ಹೆಚ್ಚ ಮಾಡ್ಬೋದು. ಸೊ ಎಣ್ಣೆ ಯೂಶಲಿ ತಾದೆ ಪಂಡೆ ಪ್ಲೇಟ್ ತೋರಿಸ್ತಾರೆ. ನಮ್ಮ ಪ್ಲೇಟ್ ಡಿವಿಷನ್ಸ್ ಇರ್ಬೋದು. ಆ ಡಿವಿಷನ್ಸ್ ನಮ್ಮ ಮಲ್ಲೆ ಇಟ್ಟು ಮಸ್ತ್ ನುಪ್ಪು ಪಾಡುವ ಅವೇನ್ ಇನ್ವರ್ಟ್ ಮಾಡ್ಕೊಡು. ಅವೇನ್ ಎಲ್ಲಿಯ ಪೋರ್ಷನ್ ತಿಂದ್ರೆ ನಮ್ಮ ವೆಜಿಟೇಬಲ್ಸ್ ಹೆಚ್ಚ ಪೋರ್ಷನ್ ದಿಂದ ಇಟ್ಸ್ ಗುಡ್ ಇನಫ್. ಒಕ್ಕ ಎಲ್ಲಿಯ ಸ್ಮಾಲ್ ಮೀನ್ಸ್ ಅಪ್ಪಗ ತಿರಿಂದ ಸಕ್ಕರೆ ಬೆಲ್ಲ ತಿಗಟ್ನೆ ಮೂಜಿಲ ಕಂಪ್ಲೀಟ್ಲಿ ಬಂದ್ ಮಾಡ್ಕೊಂಡು ಶುಗರ್ ಇತ್ತು ನಾ ಜನಕ್ಕೆ ಬೇಕು. ಕೆಲವು ಸತಿ ಚೀಟ್ ಡೇಸ್ ಇರ್ತನೇ ಇರ್ತದೆ. ಓಕೆ, ಎಸ್, ಈ ಒಂದು ನ್ಯೂಟ್ರಿಷನ್ ಫುಡ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಧುಮೇಹಿಗಳಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ರಿ. ನೆಕ್ಸ್ಟ್ ನಾನು ಕೇಳೋದು ಅಂತ ಹೇಳಿದ್ರೆ, ಈ ಒಂದು ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡಬೇಕು ಅಂತ ನೀವು ಆವಾಗಲೇ ತಿಳಿಸ್ಕೊಟ್ರಿ. ಅದರಲ್ಲಿ ಈ ಒಂದು ರಕ್ತದ ಪರೀಕ್ಷೆಗಳು, ಯಾವೆಲ್ಲ ವಿಧದ ರಕ್ತದ ಪರೀಕ್ಷೆಗಳಿರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಮೇನ್ ಆಗಿ ನಾವು ಮಧುಮೇಹದಿಂದ ಆಗುವ ದುಷ್ಪರಿಣಾಮಗಳನ್ನು ಮೊದಲೇ ತಡೆಗಟ್ಟುವುದಕ್ಕೆ ಪ್ರಿವೆಂಟಿವ್ ಆಗಿ ಕೆಲವು ರಕ್ತ ಪರೀಕ್ಷೆಗಳು ಮಾಡಿಸ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಶುಗರ್ ಟೆಸ್ಟ್, ಖಾಲಿ ಹೊಟ್ಟೆಯಿನ ಶುಗರ್ ಮತ್ತೆ 2 ಗಂಟೆ ಫುಡ್ ತಗೊಂಡಾದ್ಮೇಲಿನ ಶುಗರ್ ಟೆಸ್ಟ್ ಮಾಡ್ತಾರೆ. ಇನ್ನೊಂದು ಅದಲ್ಲದೆ 3 ತಿಂಗಳಿನ ಆವರೇಜ್ HbA1c ರಕ್ತ ಪರೀಕ್ಷೆ ಎಷ್ಟಿದೆ ಅಂತ ನೋಡ್ಬೇಕಾಗ್ತದೆ. ಪ್ರತಿ ಅಂಗಾಂಗಗಳಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದೆಯಾ, ಕಿಡ್ನಿಗೆ ಸಂಬಂಧಪಟ್ಟ ಬ್ಲಡ್ ಟೆಸ್ಟ್ಗಳು, ಹಾಗೆ ಶರೀರದ ಕೊಲೆಸ್ಟ್ರಾಲ್ ಲೆವೆಲ್ಸ್ ನೋಡೋದಕ್ಕೆ ಇರುವಂತಹ ಟೆಸ್ಟ್ಗಳು, ಯೂರಿನ್ ಟೆಸ್ಟ್ಗಳು, ಯೂರಿನ್ ಅಲ್ಲಿ ಏನಾದ್ರೂ ಗ್ಲೂಕೋಸ್ ಬರ್ತಾ ಇದೆ ಅಥವಾ ಪ್ರೋಟೀನ್ಸ್ ಲೀಕ್ ಆಗ್ತಾ ಇದೆ ಅಂತ ನೋಡುವಂತಹ ಟೆಸ್ಟ್ಗಳು, ಈ ಎಲ್ಲ ರಕ್ತ ಪರೀಕ್ಷೆಗಳು ಮಾಡುತ್ತೇವೆ. ಇದಲ್ಲದೇನೆ ಅವಾಗಲೇ ಡಾಕ್ಟರ್ ಗಣೇಶ್ ಅವರು ಹೇಳಿದಾಗೆ ಕಣ್ಣಿನ ಪರೀಕ್ಷೆಗಳು ಹಾಗೂ ಕಾಲಿನ ತಪಾಸಣೆಗಳನ್ನು ಮಾಡುತ್ತೇವೆ. ಓಕೆ, ಅಂತ ಹೇಳಿದ್ರೆ ಈ ಒಂದು ಬೇರೆ ಬೇರೆ ರೀತಿಯಾದಂತಹ ಟೆಸ್ಟ್ಗಳನ್ನ ಮಧುಮೇಹಿಗಳು ಮಾಡ್ಕೊಳ್ಳೇಬೇಕು. ಇದನ್ನ ಮಾಡ್ಕೊಳ್ಳೋದ್ರಿಂದ ಮಧುಮೇಹ ಇದೆಯೋ ಇಲ್ವೋ ಅನ್ನೋದನ್ನ ಕೂಡ ನೀವು ಪರೀಕ್ಷೆನ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಎಸ್, ಇನ್ನಷ್ಟು ಈ ಒಂದು ಮಧುಮೇಹದ ಕುರಿತು ಮಾತಾಡ್ತೀವಿ. ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳು, ಇನ್ನು ಯಾವೆಲ್ಲ ರೀತಿಯಾದಂತಹ ಮಧುಮೇಹಗಳಿಗೆ ಚಿಕಿತ್ಸೆಗಳಿದೆ, ಇದೆಲ್ಲದರ ಕುರಿತು ಕೂಡ ನಿಮ್ಮಿಂದ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ಆಫ್ಟರ್ ಶಾರ್ಟ್ ಬ್ರೇಕ್ನ ಬಳಿಕ ಮತ್ತೆ ಡಯಾಬಿಟಿಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಮಧುಮೇಹ ಅಂದರೆ ಏನು, ಮಧುಮೇಹದಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿದೆ, ಯಾವ ರೀತಿಯಾದಂತಹ ತಪಾಸಣೆಗಳಿದೆ, ಇದೆಲ್ಲದನ್ನ ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಡಾಕ್ಟರ್ ಶಿಲ್ಪಾ ಅವ್ರ ಹತ್ರ ನಾನು ಮತ್ತೆ ವಾಪಸ್ ಬರೋದಾದ್ರೆ, ಸಾಕಷ್ಟು ರೀತಿಯಾದಂತಹ ಒಂದು ಚಿಕಿತ್ಸೆಗಳಿದೆ ಅಂತ ಹೇಳಿದ್ರು. ಪಾದದ ಒಂದು ಚಿಕಿತ್ಸೆ ಆಗಿರ್ಬೋದು ಅಥವಾ ಒಂದು ಕಣ್ಣಿನ ಚಿಕಿತ್ಸೆಗಳಾಗಿರ್ಬೋದು, ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದೆ, ತಪಾಸಣೆಗಳಿದೆ ಅನ್ನೋದನ್ನ ಅವ್ರು ತಿಳಿಸ್ಕೊಟ್ರು. ಮುಂದೆ ನಾನು ನಿಮ್ಮ ಹತ್ರ ಕೇಳೋದಾದ್ರೆ, ಒಂದು ಉತ್ತಮವಾದಂತಹ ಲೈಫ್ ಸ್ಟೈಲಿಗೆ, ಒಂದು ಮಧುಮೇಹ ರೋಗಿಗಳಿಗೆ ಉತ್ತಮವಾದಂತಹ ಲೈಫ್ ಸ್ಟೈಲಿಗೆ ಈ ರೀತಿಯ ಒಂದು ಉತ್ತಮ ಗುಣಮಟ್ಟದ ಹಾಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಈ ಒಂದು ಮಧುಮೇಹ ಅನ್ನುವಂಥದ್ದು ಯಾವ ರೀತಿ ಸಹಾಯ ಮಾಡುತ್ತೆ, ಆಗ್ಲೇ ಎಂಚ ಹೆಲ್ಪ್ ಆಪುಂಡು ಮಧುಮೇಹ ಇತ್ತನಾಗ್ಲೇಗೆ? ಫಸ್ಟ್ ನಮ್ಮ ಪತ್ತಿಲಕ್ಕ ಡಯಾಬಿಟೀಸ್ ಇಸ್ ನಾಟ್ ಎಂಟೈರ್ಲಿ ಅ ಡಿಸೀಸ್ ಡಿಸಾರ್ಡರ್. ಪನ ಕರೆಕ್ಟ್ ಇತ್ತಿನ ಒಂಚೂರು ಅಂಚಿಂಚೆ ಹಾಕೊಂಡು ಅವೇನು ಒಂಚೂರು ಲೈಫ್ ಸ್ಟೈಲ್ ಒಂಚೂರು ಕರೆಕ್ಟ್ ಮಾಡ್ತಿಂದ ಡಯಾಬಿಟೀಸ್ ಒಂಚೂರು ಕಂಟ್ರೋಲ್ ಬರ್ಕೊಂಡು ಪ್ರಿವೆನ್ಷನ್ ಹಾಕೊಂಡು ವಿಲ್ ಟಾಕ್ ಅಬೌಟ್ ದಟ್ ಲೇಟರ್. ನಮ್ಮ ಲೈಫ್ ಸ್ಟೈಲ್ ಪಂಡ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಟ್ ಎಕ್ಸಸೈಸ್ ನಮಕ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಮ್ಯಾನೇಜ್ ಅವೇನು ಫಸ್ಟ್ ಮ್ಯಾನೇಜ್ ಮಾಡ್ತಿಂದ ಒಕ್ಕನೇ ನಮ್ಮ ಟ್ಯಾಬ್ಲೆಟ್ಸ್ ಒಕ್ಕ ಬೇರೆ ವಿಷಯ ಇನ್ಸುಲಿನ್ ಒಕ್ಕ ಕರೆಕ್ಟ್ ಆಗಿ ಕೆಲಸ ಮಾಡ್ತೀವಿ. 15 minutes ಒಂಜಿ ದಿನ 5 ನಿಮಿಷ ಎಕ್ಸಸೈಸ್ ಮಾಡ್ತಿಂದ ಮೋಸ್ಟ್ ಇಂಪಾರ್ಟೆಂಟ್. at least 6 days of the week at least required. ఒక డయట్ ఏం పంతిలక ప్రతి 3-4 గంటలకు చూచూరు ఆడల తినడా హెల్తీ ఫుడ్ తినడా ఇట్ ఈస్ వెరీ ఇంపార్టెంట్.
ನಮ್ಮ ಯೂಶಲಿ ಪಂಪ 24 ಗಂಟೆಗೂ ನಮ್ಮ ಇಂಕ ಸಾಧ್ಯನೇ ಇಜ್ಜಿ ಇಂಕ ಮಸ್ತ್ ಇಲ್ಲದ ಕೆಲಸ ಒಂದು ಅಂಚೆ ಒಂದು ಪ್ರತಿ ಒಂಜೆಕ್ಲ 24 ಗಂಟೆ ತಿಳ್ಕೊಂಡು ಮಲ್ಪ 50 ಮಿನಿಟ್ಸ್ ಆದಲ್ಲ ನಮಗೆ ಎಕ್ಸಸೈಸ್ ಇದು ಮಾಡ್ಬೋದು ನಮ್ಮ ಸೀರಿಯಲ್ ತಗೊಂಡಲ್ಲ ಮಲ್ಲ ಇಜ್ಜಿ ಆಯ್ತು ಅದು ಟಿವಿದು ಅದು ಸೈಕ್ಲಿಂಗ್ ಮಾಡ್ತಿದ್ದು ಇಲ್ಲ ಟಿವಿ ಸೀರಿಯಲ್ಸ್ ಇದೆ ಮಾತ್ರ ಎಕ್ಸಸೈಸ್ ಮಸ್ತ್ ಇಂಪಾರ್ಟೆಂಟ್ ಇಲ್ಲದ ಕೆಲಸ ಡೆಫಿನೆಟ್ಲಿ ಹಾರ್ಡ್ ಉಂಟು ಮಾತ್ರ ಅವನ್ ಬುಡ್ದಲ್ಲ ಒಂದು ಸ್ನಾಕ್ ತಿಂದ ಅರ್ಧ ಗಂಟೆ ಬುಡ್ದು ಒಂದು ಎಕ್ಸಸೈಸ್ ಮಾಡ್ಕೊಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಲೈಫ್ ಸ್ಟೈಲ್ ಫಾರ್ ಡಯಾಬಿಟೀಸ್ ಆರ್ ಈವನ್ ನಾನ್ ಡಯಾಬಿಟೀಸ್. ಓಕೆ ಎಸ್, ಇವಾಗ ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಕಾವೂರಿಂದ. ನಿಮ್ಮ ಹೆಸರು? ಪ್ರತಾಪ್ ಅಂತ ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಪ್ರತಾಪ್ ಮೇಡಮ್. ಓಕೆ. ಕಾವೂರಿಂದ. ಓಕೆ, ಮಧುಮೇಹದ ಬಗ್ಗೆ ಯಾವುದೇ ಒಂದು ಪ್ರಶ್ನೆಗಳಿದ್ರೂ ಕೂಡ ಡಾಕ್ಟರ್ಸ್ಗಳಿದ್ದಾರೆ, ಪ್ರಶ್ನೆಯನ್ನ ಕೇಳ್ಬೋದು. ಅದೇ ಮೇಡಮ್, ಈಗ ತಿನ್ನುವ ಫುಡ್ ಇಂದ ಹೇಗೆ ಅದನ್ನು ಕಂಟ್ರೋಲ್ ಮಾಡಬಹುದು? ಸಾರಿ, ಸ್ವಲ್ಪ ಜೋರಾಗಿ ಮಾತಾಡಿ. ನಾವೀಗ ತಿನ್ನುವ ಫುಡ್ ಇಂದ ಮಧುಮೇಹವನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ. ಓಕೆ, ತಿನ್ನುವ ಆಹಾರದಿಂದ ಹೇಗೆ ಮಧುಮೇಹವನ್ನು ಕಂಟ್ರೋಲ್ ಮಾಡಬಹುದು? ಆಹಾರ ಪದ್ಧತಿ ಮಧುಮೇಹ ಇರುವವರಿಗೂ ಅಥವಾ ಮಧುಮೇಹ ಬಾರದೆ ತಡೆಗಟ್ಟಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಸ್ಥೂಲವಾಗಿ ಹೇಳಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ನಾವು ತಗೊಳ್ಬೇಕಾಗ್ತದೆ. ಬ್ಯಾಲೆನ್ಸ್ ಅಂದ್ರೆ ಜಾಸ್ತಿಯಾಗಿ ನಮ್ಮ ನ್ಯಾಚುರಲಿ ಸಿಗುವಂತಹ ಆಹಾರ ಪದ್ಧತಿಗಳು, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳು, ಬೇಳೆಕಾಳುಗಳು, ಹಣ್ಣುಗಳು ಇವುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು, ಮತ್ತೆ ಬೇಕರಿ ಪ್ರಾಡಕ್ಟ್ಸ್ಗಳು ಹಾಗೂ ಎಣ್ಣೆಯಲ್ಲಿ ತುಂಬಾ ಕರಿದಿರುವ ಫುಡ್, ರಿಫೈನ್ಡ್ ಆಗಿರುವ ಅಕ್ಕಿ, ಗೋಧಿ ಇವನ್ನೆಲ್ಲ ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಸೊ ಮೇನ್ ಆಗಿ ಈಗ ಸ್ಥೂಲವಾಗಿ ಈ ತರದ ಆಹಾರ ಪದ್ಧತಿಗಳಿಗೆ ನೀವು ಫಾಲೋ ಮಾಡಿದ್ರೆ ಮಧುಮೇಹ ರೋಗಿಗಳಿಗೆ ಹಾಗೂ ಮಧುಮೇಹ ಬಾರದ ಹಾಗೆ ತಡೆಗಟ್ಟಬಹುದು. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಈ ಒಂದು ಮಧುಮೇಹದಲ್ಲಿ ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ ಇರಬೇಕು, ಮಧುಮೇಹ ರೋಗಿಗಳು ಯಾವ ರೀತಿಯಾದಂಥ ಲೈಫ್ ಸ್ಟೈಲನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದೆ ನಾನು ನಿಮ್ಮ ಹತ್ರ ಮಾತಾಡೋದಾದರೆ, ಇವಾಗ ಒಬ್ಬ ಪೇಷಂಟ್ಸ್ಗೆ ಏನು ಅಂತ ಹೇಳಿದ್ರೆ ಒಂದು ಬಾರ್ಡರ್ ಲೈನ್ ಇರುವಷ್ಟು ಒಂದು ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಇರುತ್ತೆ, ಈ ಮಧುಮೇಹ ಅನ್ನುವಂಥದ್ದು ಇರುತ್ತೆ. ಅವರಿಗೆ BP ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಒಂದು ಕಾಯಿಲೆಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಂದು ಔಷಧಿಗಳನ್ನ ಅವ್ರು ತೆಗೆದುಕೊಳ್ತಾ ಇರ್ತಾರೆ. ಇಂಥ ಸಮಯದಲ್ಲೂ ಕೂಡ ಈ ಒಂದು ಮಧುಮೇಹಿ ರೋಗಿಗಳಿಗೆ ದಿನನಿತ್ಯದ ಒಂದು ಔಷಧಿಗಳನ್ನ, ಇನ್ಸುಲಿನ್ಸ್ಗಳನ್ನ ತೆಗೆದುಕೊಳ್ಬೇಕಾಗಬಹುದಾ, ಹೇಗೆ ಅಂತ? ಹೌದು, ಬಾರ್ಡರ್ ಲೈನ್ ಡಯಾಬಿಟಿಸ್, ಅದಕ್ಕೆ ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅವ್ರು ಈ ಕಡೆ ನಾರ್ಮಲ್ ಸಕ್ಕರೆ ಕಾಯಿಲೆ ಅಲ್ಲ ಅಥವಾ ಡಯಾಬಿಟಿಸ್ ಅಲ್ಲ, ಅದರ ಮಧ್ಯದ ಸ್ಥಿತಿಯಲ್ಲಿ ಇರುವಂತವರು. ಸೊ ಈ ಗ್ರೂಪ್ ಆಫ್ ಪೇಷಂಟ್ಸ್ಗೆ ಯೂಶಲಿ ಲೈಫ್ ಸ್ಟೈಲ್ಸ್ ಅಂದ್ರೆ ಎಕ್ಸರ್ಸೈಸ್ ಅಥವಾ ಡಯಟ್ ಕಂಟ್ರೋಲ್ ಮಾಡಿದ್ರೆ ಅವ್ರು ತಿರ್ಗಾ ನಾರ್ಮಲ್ ಸ್ಥಿತಿಗೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇದು ಒಂಥರ ನಮ್ಗೆ ಗೋಲ್ಡನ್ ಆಪರ್ಚುನಿಟಿ ಇದ್ದ ಹಾಗೆ. ಅವರಿಗೆ ಮಧುಮೇಹ ಬಾರದೆ ಇರುವಂತೆ ತಡೆಗಟ್ಟಲಿಕ್ಕೆ ಅತ್ಯಂತ ಉತ್ತಮವಾದ ಅವಕಾಶ ಇದು. ಮೇನ್ಲಿ ಆಗಿ ಬೊಜ್ಜುತನವನ್ನು ಕಡಿಮೆ ಮಾಡಿಕೊಳ್ಳುವುದು, ಅತಿಯಾದ ವೆಯ್ಟ್ ಅನ್ನು ಕಡಿಮೆ ಮಾಡಿಕೊಳ್ಳುವುದು. ಸೊ ಇದಕ್ಕೆ ಪೂರಕವಾಗುವಂತೆ ವ್ಯಾಯಾಮಗಳು ಹಾಗೂ ಆಹಾರದಲ್ಲಿ ಸಮತೋಲನಕರವಾದ ಆಹಾರ ಪದ್ಧತಿಯನ್ನು. ಓಕೆ, ಇವಾಗ ನೀವು ಹೇಳಿದ್ರಿ ಈ ಒಂದು ವ್ಯಾಯಾಮ ಆಗಿರ್ಬೋದು, ಸಮತೋಲನವಾದಂಥ ಆಹಾರವನ್ನು ಫಾಲೋ ಮಾಡುವಂಥದ್ದು ಅಂತ. ಈಗ ಅಕಸ್ಮಾತ್ ಅವ್ರಿಗೆ ಏನಾದರೂ BP ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ರೀತಿಯ ಹಾರ್ಟ್ ಪ್ರಾಬ್ಲಮ್ಸ್ಗಳಂತಹ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದಂಥ ಟೈಮಲ್ಲಿ ಪ್ರತಿನಿತ್ಯ ಕೂಡ ಅವರು ಮೆಡಿಸಿನ್ಸನ್ನು ತಗೊಳ್ಬೇಕಾಗುತ್ತೆ. ಇದರಿಂದ ಮತ್ತೆ ಮಧುಮೇಹ ಬರುವಂಥ ಚಾನ್ಸಸ್ಗಳೇನಾದರೂ ಇರಬಹುದಾ ಮೆಡಿಸಿನ್ಸನ್ನು ತಗೊಳ್ತಾ ಇರೋದ್ರಿಂದ? ಹಾರ್ಟಿಗೆ ಅಥವಾ BP-ಗೆ ಇರುವ ಮೆಡಿಸಿನ್ಸ್ ಇಂದ ಮಧುಮೇಹ ಬರುವ ಚಾನ್ಸಸ್ ಇಲ್ಲ. ಮಧುಮೇಹ ಬರೋದಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಫ್ಯಾಮಿಲಿ ಹಿಸ್ಟ್ರಿ, ಆನುವಂಶಿಕವಾದ ಕಾರಣಗಳು. ಸೆಕೆಂಡ್, ಅವರಲ್ಲಿ ಅತಿಯಾದ ಬೊಜ್ಜುತನ. ಮೂರನೇದು ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ಕಡಿಮೆ ಚಟುವಟಿಕೆ ಇರುವಂತಹ ಜೀವನ ಪದ್ಧತಿ. ಸೊ ಮೇನ್ ಆಗಿ ಈ 3 ಫ್ಯಾಕ್ಟರ್ಸ್ ಗಳಿದ್ರೆ ಮಧುಮೇಹ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಎಸ್, ಡಾಕ್ಟರ್ ಗಣೇಶ್ ಅವ್ರ ಹತ್ರ ನಾನು ಕೇಳೋದಾದರೆ, ಇವಾಗ ಈ ಒಂದು ಚಿಕ್ಕ ಮಕ್ಕಳಲ್ಲಿ ಕೂಡ ಈ ಮಧುಮೇಹ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಕಂಡು ಬರ್ತಾ ಇದೆ? ಈ ಒಂದು ಮಧುಮೇಹ ಬಂದರೂ ಕೂಡ ಮಕ್ಕಳಲ್ಲಿ ಹೇಗೆ ನಾವು ಸಡನ್ ಆಗಿ ಗುರುತಿಸ್ಬೋದು? ಯಾವ ರೀತಿಯ ಲಕ್ಷಣಗಳು ಅವರಲ್ಲಿ ಕಂಡು ಬರುತ್ತೆ ಅಂತ ತಿಳಿಸ್ಕೊಡಿ. ಹೌದು ನೋಡಿ, ಈಗ ಅದೇ ಟೈಪ್ 1 ಡಯಾಬಿಟಿಸ್ ಅಂತ ನಾವೇನು ಹೇಳ್ತೇವೆ, ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಡಯಾಬಿಟಿಸ್ ಅದು ಇದೆ.
ಅಂದ್ರೆ ಸಾಧಾರಣವಾಗಿ ಮಕ್ಕಳು ಶಾಲೆಗೆ ಹೋಗುವಂತಹ ಮಕ್ಕಳು ಅತಿಯಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ, ರಾತ್ರಿ ತುಂಬಾ ಸತಿ ಹೇಳ್ತಾರೆ ಅಥವಾ ಚಾಪೆಯಲ್ಲಿ ಮೂತ್ರ ಮಾಡ್ತಾರೆ, ಅಥವಾ ಬಾಯಿಗೆ ತುಂಬಾ ಆಗ್ತದೆ ಅಂತ ಹೇಳ್ತಾರೆ, ತೂಕ ಕಡಿಮೆ ಆಗ್ತಾ ಇದೆ ಅಂತಹ ಲಕ್ಷಣಗಳಿದ್ರೆ ಮಕ್ಕಳದ್ದು ಟೈಪ್ 1 ಡಯಾಬಿಟಿಸ್ ಅದರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಈ ಮಕ್ಕಳಲ್ಲಿ ಬರೋದು ಮೊದಲು ಟೈಪ್ 1 ಡಯಾಬಿಟಿಸ್ ಅಂತ ಮಾತ್ರ ಅಂತ ಇತ್ತು, ಈಗ ಮಾತ್ರ ಈ ಬೊಜ್ಜುತನ ವಿಪರೀತ ಜಾಸ್ತಿ ಆಗಿರೋದ್ರಿಂದ ಟೈಪ್ 2 ಡಯಾಬಿಟಿಸ್ ಕೂಡ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಅತಿಯಾಗಿ ಬೊಜ್ಜು ಬೆಳೆ ನಾವೀಗ ಶಾಲೆಗೆ ಹೋಗುವ ಮಕ್ಕಳಲ್ಲಿ ನೋಡ್ಬೋದು, ಬೊಜ್ಜುತನ ವಿಪರೀತ ಜಾಸ್ತಿ ಆಗಿದೆ. ಒಂದು 10ರಿಂದ 20% ಮಕ್ಕಳು ತುಂಬಾ ವಿಪರೀತ ಬೊಜ್ಜಿರೋರೇ ಆಗಿರ್ತಾರೆ ಪ್ರತಿ ಶಾಲೆಯಲ್ಲಿ. ಇದರಿಂದಾಗಿ ಈ 30-40 ವರ್ಷ ಆದ್ಮೇಲೆ ಏನ್ ಬರ್ಬೇಕಿತ್ತು ಅದೀಗ 10 ವರ್ಷದಲ್ಲೇ ಬರ್ತಾರೆ. ಸೊ ಅದನ್ನು ಕೂಡ ಕಂಡುಹಿಡಿಯುವ ಕ್ರಮ ಹಾಗೇನೆ. ವಿಪರೀತ ವೇಟ್ ಜಾಸ್ತಿ ಆದಾಗ ಒಂದ್ಸತಿ ಬ್ಲಡ್ ಟೆಸ್ಟ್ ಮಾಡಿ ನೋಡೋದೇ ಒಳ್ಳೇದು. ಅಥವಾ ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಕಂಡು ಬರ್ತಾ ಇದ್ರೆ ಅದನ್ನ ಅಕ್ಯಾಂಥೋಸಿಸ್ ಅಂತ ಹೇಳ್ತೇವೆ ನಾವು, ಅದು ಕೂಡ ಡಯಾಬಿಟಿಸ್ ಬರುವ ಮುಂದೆ ಬರುವಂತಹ ಸಾಧ್ಯತೆ ಅಂತ ಒಂದು ಲಕ್ಷಣ. ಇದ್ರೆ ಕೂಡ ಶುಗರ್ ಚೆಕ್ ಮಾಡಿ ನೋಡ್ಕೊಳ್ಬೇಕು. ಅದೇ ಲಕ್ಷಣಗಳು ಮೂತ್ರ ಜಾಸ್ತಿ ಹೋಗುದು, ಬಾಯಾರಿಕೆ ಜಾಸ್ತಿ ಆಗುದು, ತೂಕ ಕಡಿಮೆ ಆಗುದು, ಇಂತಹ ಸಮಸ್ಯೆಗಳು ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ಶುಗರ್ ಚೆಕ್ ಮಾಡಿ ನೋಡ್ಬೇಕಾಗ್ತದೆ. ಓಕೆ, ಚೆಕ್ ಮಾಡಿ ನೋಡ್ಬೇಕಾಗುತ್ತೆ ಅಂತ ಹೇಳಿದ್ರಿ. ಈ ಒಂದು ಬೊಜ್ಜುತನಕ್ಕೆ ಆಹಾರದ ಕ್ರಮ ಏನಾದ್ರೂ ಕಾರಣ ಆಗಿರಬಹುದಾ ಇವತ್ತಿನ? ಖಂಡಿತವಾಗಿಯೂ ನಮ್ಮದು ಮಿತಿ ಮೀರಿದ ಪಾಶ್ಚಾತ್ಯ ಸ್ಟ್ರೀಟ್ ಫುಡ್, ಫಾಸ್ಟ್ ಫುಡ್, ಜಂಕ್ ಫುಡ್ ಅಂತ ಏನ್ ಕರಿತೇವೆ ನಾವು, ಅದರದ್ದು ಅನುಕರಣೆ ನಾವು ಅದರಲ್ಲಿ ಮಾತ್ರ ಅನುಕರಣೆ ಮಾಡ್ತೇವೆ, ಬೇರೆ ಒಳ್ಳೆದನ್ನ ಅನುಕರಣೆ ಮಾಡ್ತೇವೆ, ಬರೀ ಇದನ್ನ ಫುಡ್ ಅಲ್ಲಿ ಮಾತ್ರ ಅನುಕರಣೆ ಮಾಡ್ಲಿಕ್ಕೆ ಹೋಗ್ತೇವೆ. ಸೊ ಅದರಿಂದಾಗಿ ಈ ಮಿತಿ ಮೀರಿದ ಫಾಸ್ಟ್ ಫುಡ್ ಉಪಯೋಗ, ಬಾಯಿಗೆ ಒಂದ್ಸತಿ ಅದರ ರುಚಿ ಹಚ್ಚಿದ್ರೆ ಮತ್ತೆ ನಮ್ಮ ನಾರ್ಮಲ್ ಫುಡ್ ರುಚಿ ಬಾಯಿಗೆ ಸೇರುತ್ತೆ. ಅದರಿಂದಾಗಿ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಅಂತಹ ಆಹಾರಗಳ ಸೇವನೆ ಮತ್ತೆ ಎಕ್ಸರ್ಸೈಸ್ ತುಂಬಾ ಕಡಿಮೆ ಆಗಿರುವುದು. ಆಗ್ಲೇ ಶಿಲ್ಪ ಹೇಳಿದಾಗೆ ಮಿನಿಮಮ್ ಒಂದು ಅಷ್ಟು ಮಿನಿಮಮ್ 30ರಿಂದ 40 ನಿಮಿಷ ದಿನಕ್ಕೆ ಎಕ್ಸರ್ಸೈಸ್ ಮಾಡ್ಲೇಬೇಕು ಪ್ರತಿಯೊಬ್ಬ ಮನುಷ್ಯ ಕೂಡ. ಮೊದಲಿನವರಿಗೆ ಅದು ಹೇಳ್ಬೇಕಾಗ್ತಿರ್ಲಿಲ್ಲ, ಯಾಕಂದ್ರೆ ತೋಟ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನಾವೆಲ್ಲ ಪೇಟೆಯಲ್ಲಿ ಬಂದವರು ಅದು ಆರ್ಟಿಫಿಷಿಯಲ್ ಎಕ್ಸರ್ಸೈಸ್ ಮಾಡ್ಲೇಬೇಕಾಗ್ತದೆ. ಅದು ಮಾಡದಿದ್ರೆ ಆಹಾರ ಸೇವನೆ ಮೊದಲಿಗಿಂತ ಜಾಸ್ತಿ, ಮೊದಲು ನಮ್ಮ ಪೂರ್ವಜರಿಗಿಂತ ಜಾಸ್ತಿ, ಎಕ್ಸರ್ಸೈಸ್ ಪೂರ್ವಜರಿಗಿಂತ ತುಂಬಾ ಕಡಿಮೆ. ಇದರಿಂದಾಗಿ ಬೊಜ್ಜು ವಿಪರೀತ ಜಾಸ್ತಿ ಆಗ್ತದೆ, ಮಧುಮೇಹ ಜಾಸ್ತಿ ಆಗ್ತದೆ. ಓಕೆ, ಎಸ್. ಹಾಗಾದ್ರೆ ಈ ಒಂದು ಮಧುಮೇಹ ಅನ್ನೋದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ? ಯಾರಲ್ಲೇ ಈ ಒಂದು ಮಧುಮೇಹ ಬಂದರೂ ಕೂಡ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂತ? ಮಧುಮೇಹವನ್ನ ಕಂಪ್ಲೀಟ್ ಕ್ಯೂರ್ ಮಾಡುದು ಅಂತ ಹೇಳೋದು ಕಷ್ಟ, ಕಂಟ್ರೋಲ್ ಮಾಡಕ್ ಸಾಧ್ಯ ಇದೆ. ಮಧುಮೇಹ ಯಾಕೆ ಬರ್ತದೆ? ಮಧುಮೇಹ ಬರ್ಲಿಕ್ಕೆ ಮುಖ್ಯ ಕಾರಣ ಪ್ಯಾಂಕ್ರಿಯಾಸ್ ನಿಂದ ಇನ್ಸುಲಿನ್ ಹೇಳುವ ಹಾರ್ಮೋನ್ ಒಂದು ಉತ್ಪಾದನೆ ಆಗ್ತದೆ. ಈ ಇನ್ಸುಲಿನ್ ನಮ್ಮ ರಕ್ತದಲ್ಲಿರುವ ಗ್ಲುಕೋಸ್ ಅನ್ನು ಕಂಟ್ರೋಲ್ ಮಾಡೋದು ಇನ್ಸುಲಿನ್ ಹೇಳುವಂತಹ ಹಾರ್ಮೋನ್. ನಮ್ಮ ಪ್ಯಾಂಕ್ರಿಯಾಸ್ ನಾವು ಎಷ್ಟೇ ತಪ್ಪು ಕೆಲಸ ಮಾಡಿದ್ರು ಕ್ಷಮಿಸಿ ಅದನ್ನ ಇನ್ಸುಲಿನ್ ಉತ್ಪಾದನೆ ಮಾಡ್ತಾ ಇರ್ತದೆ. ಆದ್ರೆ ಒಂದು ಮೊದಲಿನ ನಮ್ಮ ಮಹಾಭಾರತದಲ್ಲಿ ಕೃಷ್ಣ ಶಿಶುಪಾಲನ 100 ತಪ್ಪುಗಳನ್ನ ಕ್ಷಮಿಸಿದ, 100ನೇ ತಪ್ಪಿಗೆ ಆಗುವಾಗ ಮತ್ತೆ ಅವನನ್ನ ಕೊಲ್ಲಿಕ್ಕೆ ಹೋಗಿದ್ದ. ಅದೇ ರೀತಿ ನಮ್ಮ ಪ್ಯಾಂಕ್ರಿಯಾಸ್ ಕೂಡ ಗಮನಿಸ್ತಾ ಇರ್ತದೆ, ಇವನು ಎಕ್ಸರ್ಸೈಸ್ ಎಷ್ಟು ಮಾಡ್ತಾನೆ, ಡಯಟ್ ಎಷ್ಟು ಮಾಡ್ತಾನೆ. ಒಂದು 100 ತಪ್ಪಾದ್ಮೇಲೆ ಮತ್ತೆ ಪ್ಯಾಂಕ್ರಿಯಾಸ್ ತನ್ನ ಕೆಲಸ ಕಡಿಮೆ ಮಾಡ್ತದೆ. ಮತ್ತೆ ಒಂದ್ಸತಿ ಶುಗರ್ ಬಂದ್ರೆ ಅದನ್ನ ಕಂಪ್ಲೀಟ್ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಕಂಟ್ರೋಲ್ ಮಾಡಿ ಪ್ಯಾಂಕ್ರಿಯಾಸ್ಗೆ ನಾವು ಕಷ್ಟ ಕೊಡದೆ ಎಷ್ಟು ಬರ್ತೋ ಅಷ್ಟು ಇನ್ಸುಲಿನ್ ನಮಗೆ ಅಲ್ಲಿಂದ ಅಲ್ಲಿಗೆ ಆಗುವಷ್ಟು ಎಕ್ಸರ್ಸೈಸ್ ಫುಡ್ ಕಂಟ್ರೋಲ್ ಮಾಡೋದ್ರಿಂದ ಅಲ್ಲಿಂದ ಅಲ್ಲಿಗೆ ಅದನ್ನ ಕಂಟ್ರೋಲಿಗೆ ಇಡಬಹುದು. ನಾವು ಪುನಃ ತಪ್ಪಿದ್ರೆ ಫುಡ್ ಕಂಟ್ರೋಲ್ ಎಕ್ಸರ್ಸೈಸ್ ಮಾಡಿ ಆಗ ಡಾಕ್ಟರ್ ಕಿಶನ್ ಹೇಳಿದ ಹಾಗೆ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಬಾರ್ಡರ್ ಇದ್ದವರನ್ನ ನಾರ್ಮಲ್ ಮಾಡಬಹುದು. ಅದು ಮಾತ್ರ ಪುನಃ ನಾವು ಡಯಟ್ ಎಕ್ಸರ್ಸೈಸ್ ಮಾತ್ರ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೇಕು. 3 ತಿಂಗಳು ಡಯಟ್ ಎಕ್ಸರ್ಸೈಸ್ ಮಾಡಿ ಎಲ್ಲ ಸರಿ ಹೋಯ್ತು ನಂದು ಅಂತ ಪುನಃ ಎಲ್ಲ ಸಿಕ್ಕಿದಂತ ತಿನ್ನೋದಲ್ಲ. ಹಾಗೆ ಮಾಡಿದ್ರೆ ಪುನಃ ಶುಗರ್ ಬರ್ತದೆ. ಓಕೆ ಓಕೆ ಅಂತ ಹೇಳಿದ್ರೆ ಅವರ ಫುಡ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಏನೋ ಅಪ್ ಟು ಡೇಟ್ ಚೇಂಜ್ ಆಗ್ತಾನೆ ಇರಬೇಕು ಅಂತ ಹೇಳಿದ್ರಿ. ಓಕೆ, ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾವು ಬೋಂದೆಲಿಂದ ವಿನೀತ್ ಅಂತ. ಓಕೆ, ಡಯಾಬಿಟೀಸ್ ಬಗ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕೂಡ ಡಾಕ್ಟರ್ಸ್ ಇದ್ದಾರೆ, ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಸರ್ ನಮಸ್ತೆ. ನಮಸ್ಕಾರ. ಈ ಡಯಾಬಿಟಿಸ್ ಇದ್ದವರು ಯಾವ ರೀತಿ ಫುಡ್ ಅನ್ನು ಕಂಟ್ರೋಲ್ ಮಾಡಬಹುದು ಅಂತ ಸ್ವಲ್ಪ ಹೇಳ್ತೀರಾ? ಡಯಾಬಿಟಿಸ್ ಇದ್ದವರು ಯಾವ ರೀತಿ ಫುಡ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಡಯಾಬಿಟಿಸ್ ಇದ್ದವರು ಶುಗರ್ ಜಾಸ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶರ್ಕರೆ ಪಿಷ್ಟಗಳು. ಶರ್ಕರೆ ಪಿಷ್ಟಗಳಲ್ಲಿ ಯಾವ್ದೆಲ್ಲ ಬರ್ತವೆ? ಅಕ್ಕಿ, ಗೋಧಿ, ರಾಗಿ, ಜೋಳ ಇವೆಲ್ಲ ಶರ್ಕರೆ ಪಿಷ್ಟಗಳಲ್ಲಿ ಬರ್ತವೆ. ಸೊ ಇವುಗಳನ್ನ ಮಿತಿ ಮೀರಿ ಸೇವಿಸಬಾರದು. ಒಂದು ನಮ್ಮ ಬ್ಯಾಲೆನ್ಸ್ ಡಯಟ್ ಅಂತ ಏನಿದೆ ಅದಂದ್ರೆ ಅದರ ಅರ್ಥ 50% ಜಾಸ್ತಿ ಶರ್ಕರೆ ಪಿಷ್ಟಗಳನ್ನ ಸೇವನೆ ಮಾಡಬಾರ್ದು. ಸೊ ಹಾಗಾದ್ರೆ ಅದರ ಬದಲಿಗೆ ಏನ್ ತಿಂತೀರಾ? ನೀವು ನಾನ್ ವೆಜಿಟೇರಿಯನ್ಸ್ ಆದ್ರೆ ಈ ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಎಗ್ ಇರ್ಬೋದು, ಇಂಥವುಗಳನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಸೊ ಅಕ್ಕಿ, ಗೋಧಿ, ರಾಗಿ, ಜೋಳದ ಅಂಶ ತುಂಬಾ ಜಾಸ್ತಿ ತಗೊಳ್ಬೇಡಿ, 50%ಗಿಂತ ಕಡಿಮೆ ಮಾಡಿ.
ವೆಜಿಟೇರಿಯನ್ಸ್ ಆದ್ರೆ ತರಕಾರಿಗಳನ್ನ, ಸಲಾಡ್ಸ್ ಅಂತವುಗಳನ್ನ ಜಾಸ್ತಿ ತಗೊಳ್ಳಿ. ತರಕಾರಿ, ಸಲಾಡ್ಸ್ ಇವುಗಳನ್ನ ಜಾಸ್ತಿ ತಗೊಂಡು ಅಕ್ಕಿ, ಗೋಧಿ ಅಂಶ ಅಂದ್ರೆ ಅನ್ನ, ದೋಸೆ, ಇಡ್ಲಿ, ಚಪಾತಿ, ಪೂರಿ ಅಂತದ ಅದನ್ನು ಕಡಿಮೆ ಮಾಡಿ ಅದರೊಂದಿಗೆ ತರಕಾರಿ, ಪಲ್ಯಗಳು ಮತ್ತೆ ಮೊಳಕೆ ಬರಿಸಿದ ಹೆಸರುಗಳು ಅಂತವುಗಳನ್ನ ಜಾಸ್ತಿ ತಗೊಳ್ಳಿ. ಸೊ ಹೀಗೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಮತ್ತೆ ಈಗ ತರಕಾರಿಗಳದ್ದು ಹಾಗೆ ಮಣ್ಣಿನ ಅಡಿಯಲ್ಲಿ ಬರುವುದು ಬಟಾಟೆ, ಗೆಣಸು ಅಂತವುಗಳೆಲ್ಲ ಸ್ವಲ್ಪ ಸ್ಟಾರ್ಚ್ ಜಾಸ್ತಿ, ಜಾಸ್ತಿ, ಇದನ್ನ ಕಡಿಮೆ ಮಾಡಬೇಕು. ಮಣ್ಣಿನ ಮೇಲೆ ಬರುವ ತರಕಾರಿಗಳನ್ನ ಜಾಸ್ತಿ ತಗೊಳ್ಬೇಕು. ಮತ್ತೆ ಫ್ರೂಟ್ಸ್ ಅಲ್ಲಿ ಕೂಡ ಹಾಗೆ ತುಂಬಾ ಸ್ವೀಟ್ ಇರುವಂತಹ ಫ್ರೂಟ್ಸ್ ಅಲ್ಲಿ ಶುಗರ್ ಜಾಸ್ತಿ, ಮಾವಿನ ಹಣ್ಣು ಇರ್ಬೋದು, ಬಾಳೆಹಣ್ಣು, ಚಿಕ್ಕು ಇಂಥವುಗಳೆಲ್ಲ ಜಾಸ್ತಿ. ಸ್ವಲ್ಪ ಸಿಹಿ ಕಡಿಮೆ ಇರುವಂತಹ ಫ್ರೂಟ್ಸ್ ಅನ್ನ ತಗೊಳ್ಳೋದು ಉತ್ತಮ. ಮತ್ತೆ ಇದು ಎಲ್ಲದಕ್ಕಿಂತ ಮುಖ್ಯ ಅಂಶ ಅಂದ್ರೆ ಸಿಂಪಲ್ ಶುಗರ್ ಅನ್ನ ಯಾವತ್ತೂ ತಗೊಳ್ಬಾರ್ದು. ಸಿಂಪಲ್ ಶುಗರ್ ಏನೆಲ್ಲ ಬರ್ತದೆ, ಸಕ್ಕರೆ, ಸ್ವೀಟ್ಸ್, ಜ್ಯೂಸ್ ಇಂಥವುಗಳನ್ನ ಕಂಪ್ಲೀಟ್ ಬಿಡಬೇಕು. ಎಸ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಅವರು ಕೇಳಿದ್ರು ಯಾವ ರೀತಿಯಾದಂತಹ ಒಂದು ಫುಡ್ ಇರಬೇಕು ಮಧುಮೇಹಿಗಳಲ್ಲಿ ಅಂತ ಹೇಳಿದ್ರೆ, ಇವಾಗ ಹೆಚ್ಚಾಗಿ ಒಂದು ಸಕ್ಕರೆ ತಿನ್ನೋದ್ರಿಂದಾನೇ ಬರುತ್ತೆ ಅಂತ ಹೇಳ್ಬೋದಾ ಈ ಒಂದು ಮಧುಮೇಹ ಅನ್ನುವಂಥದ್ದು? ಸಕ್ಕರೆ ತಿನ್ನೋದ್ರಿಂದ ಮಾತ್ರ ಅಲ್ಲ, ಸಕ್ಕರೆ ತಿಂದ್ರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿ ಆಗ್ತದೆ. ಆದ್ರೆ ನಾರ್ಮಲ್ ಇರುವಾಗ ಏನಾಗ್ತದೆ ಅಂದ್ರೆ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಬರ್ತದೆ, ಕೂಡಲೇ ಆ ಸಕ್ಕರೆಯನ್ನು ಯುಟಿಲೈಸ್ ಮಾಡಿಬಿಡ್ತದೆ. ಸೊ ನಾವು ಸಕ್ಕರೆ ತಿನ್ನೋರು ಆ ಸಕ್ಕರೆಯನ್ನು ಸರಿ ಮಾಡ್ಲಿಕ್ಕೆ ಎಕ್ಸರ್ಸೈಸ್ ಅಷ್ಟು ಮಾಡ್ಬೇಕು. ಎಕ್ಸರ್ಸೈಸ್ ಮಾಡಿದ್ರೆ ಒಂದ್ ದಿವಸ ಶುಗರ್ ಬರೋದು ಗ್ಯಾರಂಟಿ. ಅಥವಾ ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಜಾಸ್ತಿ ತಿಂದ್ರೆ ಶುಗರ್ ಬರುವ ಚಾನ್ಸ್ ಜಾಸ್ತಿ. ಬುಜ್ಜಿತನ ಬರ್ತದೆ. ಬುಜ್ಜಿತನ ಬಂದ್ರೆ ಇನ್ಸುಲಿನ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ಸುಲಿನ್ ಜಾಸ್ತಿ ಬೇಕಾಗ್ತದೆ, ಮತ್ತೆ ಕೊನೆಗೆ ಶುಗರ್ ಬರ್ತದೆ. ಆದ್ರಿಂದ ಮುಂದೆ ಶುಗರ್ ಬರದಾಗೆ ಈಗಲೇ ಸಕ್ಕರೆಯನ್ನು ಕಡಿಮೆ ತಿನ್ನೋದು ಒಳ್ಳೇದು. ಓಕೆ, ಅಂತ ಹೇಳಿದ್ರೆ ಸಕ್ಕರೆ ತಿನ್ನುವಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಂದು ಮಧುಮೇಹ ಅನ್ನೋದನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬೋದು. ಓಕೆ, ಈ ಒಂದು ಮಧುಮೇಹಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಕಾಯಿಲೆಗಳು ಅನ್ನುವಂಥದ್ದು ಕಂಡು ಬರುತ್ತೆ ಅಂತ ಆವಾಗಲೇ ಹೇಳಿದ್ರು. ಅದು ಇನ್ಯಾವ್ಯಾವ ರೀತಿಯಾದಂತಹ ಒಂದು ಕಾಯಿಲೆಗಳು ಕಂಡು ಬರುತ್ತೆ, ಹೇಗಿರುತ್ತೆ, ಇದೆಲ್ಲದನ್ನ ಕೂಡ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ಡಯಾಬಿಟಿಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಮಧುಮೇಹದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೇರೆ ಬೇರೆ ರೀತಿಯಾದಂತಹ ಮಧುಮೇಹಗಳು ಬರುತ್ತೆ, ಮಕ್ಕಳಿಗೆ ಬಂದಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡುಬರುತ್ತೆ ಅನ್ನೋದನ್ನು ಕೂಡ ಡಾಕ್ಟರ್ಸ್ಗಳು ಈಗಾಗಲೇ ಹೇಳ್ತಾ ಇದ್ರು. ಎಸ್ ಡಾಕ್ಟರ್, ಇವಾಗ ನಾನು ನೆಕ್ಸ್ಟ್ ನಮ್ಮ ಹತ್ರ ಕೇಳೋದಾದರೆ, ಆವಾಗಲೇ ನೀವು ಒಂದು ಕಾಲಿನ ಲಕ್ಷಣಗಳು, ಕಾಲಿಗೆ ಸ್ಲಿಪ್ಪರನ್ನು ಹಾಕ್ಕೊಂಡೇ ಮಧುಮೇಹಿಗಳು ಓಡಾಡಬೇಕು ಅನ್ನುವಂತಹ ಒಂದು ಇದನ್ನು ಹೇಳಿದ್ರಿ, ಟಾಪಿಕನ್ನು ಹೇಳಿದ್ರಿ. ಇದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಕಣ್ಣಿನ ಒಂದು ಚಿಕಿತ್ಸೆ ಆಗಿರ್ಬೋದು, ಕಾಲಿನ ಚಿಕಿತ್ಸೆ ಆಗಿರ್ಬೋದು, ಅಥವಾ ಈ ಒಂದು ರಕ್ತದ ಪರೀಕ್ಷೆಗಳಾಗಿರ್ಬೋದು, ಎಲ್ಲದನ್ನ ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಮಧುಮೇಹಿಗಳಿಗೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಗಳಿರುತ್ತೆ, ಯಾವ ರೀತಿಯಾಗಿರುತ್ತೆ, ಅವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ? ಓಕೆ, ಬೇಸಿಕ್ಲಿ ನಮಗೆ ಡಯಾಬಿಟೀಸ್ ನಮ್ಮ ಲಾಂಗ್ ಟರ್ಮ್ಗೆ ನಮ್ಮ ಪೋಡಿಯೋ ಪಂದು ಪಂಡ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಬರ್ತದೆ ಸರ್. ಪಂತಿಲ್ಲಕ್ಕ ಕಣ್ಣು, ಕಿಡ್ನಿ ಬೊಕ್ಕ ನರದ ಪ್ರಾಬ್ಲಮ್ ಬರ್ಪಿನ ಚಾನ್ಸ್ ಉಂಡು. ಇತ್ತೆ ನಮಕ್ ಪ್ರಿವೆಂಟ್ ಮನ್ಪಿಲಕ್ಕ ಲೈಫ್ ಸ್ಟೈಲ್ ಎಡ್ಡೆ ಪಂತಿಲ್ಲಕ್ಕ ಬೊಕ್ಕ ಪ್ರಾಬ್ಲಮ್ಸ್ ಏತ್ ಬೇಗ ಗೊತ್ತಾಂಡ ಎಲ್ಲೇ ವಿದಟ್ ಗೊತ್ತಾಂಡ ಅತಿ ಬೆಟರ್. ಸೊ ಪ್ರಿವೆಂಟೇಟಿವ್ ಮೆಷರ್ಸ್ಗೆ ವಿ ಹ್ಯಾವ್ ಸಮ್ services and some machines that namada uppunu namat aven assessment du we can show irna kaite irna reports uppundu ireg next time bannappaga aita improvement atana idana kodala bad atana pandu tuoli pandu we have some images which we will show. namak kannada pariksha ಒಂದು ಕಾರ್ದ ಪರೀಕ್ಷಾ, ಕಾರ್ದ ನರದ ಪರೀಕ್ಷಾ ಬೊಕ್ಕ ನಮ್ಮ ವ್ಯಾಸ್ಕ್ಯುಲಾರಿಟಿ ಪಂಡ ನಮ್ಮ ರಕ್ತ ನಡು ಎಂಚ ಫ್ಲೋ ಆವೊಂದುಂಡು ಪಂದು ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಮಷೀನ್. ಐಟ್ ನಮಕ್ ರಕ್ತ ನಡುದ ಫ್ಲೋ ಎಂಚ ಉಂಡು ವಿದೌಟ್ ಡೂಯಿಂಗ್ ಎನಿ ಮೇಜರ್ ಪ್ರೊಸೀಜರ್. ವೆರಿ ಸಿಂಪಲ್ ಉಂಡು. BP ಗೆತ್ತೊಂದಿಲ್ಲಕ್ಕ ಅವು ಮಷೀನ್ ನಮಗ್ ಗೊತ್ತಾಪುಂಡು ರಕ್ತ ನಡುದ ಫ್ಲೋ ಎಂಚ ಉಂಡು ಪಂದು ಅವಂಜಿ. ಆರಡ್ನೇ ತಾತ ಪಂಡ ನಮಕ್ ಸ್ಪರ್ಶ ಜ್ಞಾನ ಎಂಚ ಉಂಡು ಪಂದು ನಾರ್ಮಲ್ ಉಂಡ ಒಂಚೂರು ಬೇತನೆ ಉಂಡ ಪಂದು ಗೊತ್ತಾಪುಂಡು. ಒಂದು BP ಗೆತ್ತೊಂದು ನಮಕ್ ನೆಕ್ಸ್ಟ್ ನಮಕ್ ರಕ್ತ ನಡುದ ಪ್ರೆಷರ್ಸ್ ಎಂಚ ಉಂಡು ಪಂದು ಗೊತ್ತಾಪುಂಡು. ಅಂಚಿನಾನೆ ಬೇತೆ ಬೇತೆ ವಿಧದ ಟೆಸ್ಟ್ ಪೂರ ಉಂಡು. ಒಂದೈಟ್ ನಮಗ್ ಗೊತ್ತಾಪುಂಡು ಪಂಡ ಈಚ್ ಪಾಯಿಂಟ್ ಇಡು ಪ್ರತಿ ಒಂಜಿ ಪಾಯಿಂಟ್ ಇಡು ನಮ್ಮ ನರದ ಸ್ಪರ್ಶ ಜ್ಞಾನ ಎಂಚ ಉಂಡು ಪಂದು ನಾರ್ಮಲ್ ಉಂಡೆ
ಒಂಚೂರು ಜಾಸ್ತಿ ಸ್ಪರ್ಶ ಜ್ಞಾನ ಉಂಡು ನಮಕ್ ಜಾಸ್ತಿ ಕಮ್ಮಿ ಸ್ಪರ್ಶ ಜ್ಞಾನ ಎತ್ತಿಂದ ನಮಕ್ ಗಾಯ ಆಪಿನ ಚಾನ್ಸ್ ಉಂಡು ಗಾಯ ಅಂಡ ಅವು ಗುಣ ಆಪಿನ ಚಾನ್ಸ್ ಒಂಚೂರು ಕಮ್ಮಿ ಉಂಡು ಅಂಚದ್ ನಮಕ್ಕೆ ಗೊತ್ತಾಂಡು ನಮ್ಮ ಕೈಟೆ ನಮ್ಮ ಡಾಕ್ಟರ್ ನಮ್ಮ ಪನ್ಪ ಮತ್ತೆ ಲೈಕ್ ಕೆಲವು ಸತಿ ನಮಕ್ ಅರ್ಥ ಆಪುಜಿ ಒಂದು ಪೂರ ತೋಚ್ಕೊಂಡು ಅಪ್ಪಗ ಪೇಷಂಟ್ ಅಪ್ಪಗ ಇಂಪಾರ್ಟೆನ್ಸ್ ಆಫ್ ಫುಟ್ವೇರ್ ಇಂಪಾರ್ಟೆನ್ಸ್ ಆಫ್ ಟೇಕಿಂಗ್ ಕೇರ್ ಸರ್ ಪಂತಿಲಕ್ಕ ಶೂಸ್ ಪಾಡೋಡು ಡೈಲಿ ನಮ್ಮ ಕಾರ್ ತೂವೋಡು ಡಾಕ್ಟರ್ ಕಿಶನ್ ಪಂತಿಲಕ್ಕ ಡೈಲಿ ಕಾರ್ ತೂವೋಡು ಮೊನೆಗೋ ಡೈಲಿ ಕಾಂಡಿಲಕ್ಕ ತೂಪ ರಾತ್ರಿ ಜಪ್ಪನ ಹಿಡ್ದು ಒಂಜಿ ಕಾರ್ ಒಂಜಿ ತೂದು ಜಪ್ಪಲಿ ನಿಗು ಅಪ್ಪಗ ದಾಲ ಪೊಸ ಗಾಯ ಆಯ್ತಿಂದ ಎಲ್ಲೇ ವಿದಾಡಿತ್ತಿನ ಇಮಿಡಿಯೇಟ್ಲಿ ಡಾಕ್ಟರ್ನ ಕೈತಲ್ ಪೋದು ತೋಚ್ಕೊಂಡಾಗ ಅಪ್ಪಗ ಎಲ್ಲೇ ವಿದಾಡು ಸಾರ್ಟ್ ಔಟ್ ಮಾಡ್ಕೊಳ್ಳಿ ನಮಕ್ ಓಕೆ ಸಿದ್ದೆ ಒಂಜಿ ಕಾಲ್ ರೆಡಿ ಆತುಂಡು ಹಲೋ 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 ನಮಸ್ತೆ. ಹಲೋ ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಮಾಡ್ತಾ ಇದ್ದೇನೆ. ಡಾಕ್ಟರ್ಸ್ ಇದ್ದಾರೆ, ಮಧುಮೇಹ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಅದೇ ಮಧುಮೇಹ, ಅದೇ ನನಗೆ ಒಂದು 5 ವರ್ಷ ಆಯ್ತು. ಕಾಲು ಅಡಿಗೆಲ್ಲ ಉರಿ ಬರ್ತದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಕಾಲು ಅಡಿಯಲ್ಲಿ ತುಂಬಾ ಉರಿ ಬರ್ತದೆ. ಓಕೆ, 8 ವರ್ಷದಿಂದ ಈ ಒಂದು ಡಯಾಬಿಟಿಸ್ ಅನ್ನುವಂಥದ್ದು ಇದೆ ನಿಮಗೆ? 5-6 ವರ್ಷ ಆಯ್ತು. ಕಾಲು ಅಡಿಯಲ್ಲಿ ಉರಿ ಬರ್ತದೆ. ಮತ್ತೆ ಶುಗರ್ ಕಂಟ್ರೋಲ್ ಬಹುದು. ನಾನು ಸಿರಿಧಾನ್ಯ ಎಲ್ಲ ತಿಂತಾ ಇರ್ತೇನೆ. ಓಕೆ, ಕಾಲು ಅಡಿಯಲ್ಲಿ ಉರಿ ಬರುತ್ತೆ, 8-6 ವರ್ಷದಿಂದ ಡಯಾಬಿಟಿಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ಸೊ ಯೂಶಲಿ ಮಧುಮೇಹ ಜಾಸ್ತಿ ಸಕ್ಕರೆ ಪ್ರಮಾಣ ಕಂಟ್ರೋಲ್ ಬರದೇ ಇದ್ದಲ್ಲಿ ಅವಾಗಲೇ ಹೇಳಿದಾಗೆ ಕಾಲಿನ ನರಗಳ ಮೇಲೆ ದುಷ್ಪರಿಣಾಮಗಳಾಗಿ ಕೆಲವರಿಗೆ ಸ್ಪರ್ಶಜ್ಞಾನ ಇಲ್ಲದೇ ಇರುವಂಥದ್ದು, ಮತ್ತೆ ಕೆಲವರಿಗೆ ಸ್ವಲ್ಪ ಸಣ್ಣ ಸ್ಪರ್ಶ ಆದ್ರೂ ಅದು ಉರಿ ಆಗುತ್ತದೆ ಅಥವಾ ಅತಿಯಾಗಿ ನೋವು ಕಾಣಿಸಿಕೊಳ್ಳುತ್ತದೆ. ಕಾಲುರಿ ಇರುವಂತದ್ದು ಮಧುಮೇಹಿಗಳಲ್ಲಿ ಕಂಡು ಬರುವ ಒಂದು ಲಕ್ಷಣ. ಸೊ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ, ಮೊದಲನೆಯದಾಗಿ ನಿಮ್ಮ ಸಕ್ಕರೆ ಪ್ರಮಾಣವನ್ನು ವಾಪಸ್ ನಾರ್ಮಲ್ ರೇಂಜ್ಗೆ ತಗೊಂಡ್ ಬರ್ಬೇಕು. ನಾರ್ಮಲ್ ರೇಂಜ್ಗೆ ತರೋದಿಕ್ಕೆ ಅವಾಗ್ಲೇ ಹೇಳಿದ ಹಾಗೆ ಆಹಾರ ಪದ್ಧತಿ, ಲೈಫ್ ಸ್ಟೈಲ್ ಅಲ್ಲದೇನೆ ವೈದ್ಯರನ್ನು ಕಂಡು ಸೂಕ್ತವಾದ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಎರಡನೇದು, ಕಾಲಿನ ಉರಿ ಬರೋದಿಕ್ಕೆ ಮಧುಮೇಹ ಅಲ್ಲದೆಯೂ ಬೇರೆ ಏನಾದ್ರೂ ವಿಟಮಿನ್ B12 ಕಡಿಮೆ ಇದೆಯಾ ಅವೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯು ಸೌಲಭ್ಯ ಇದೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಬೇರೆ ಬೇರೆ ರೀತಿಯಾದಂತಹ ವಿಟಮಿನ್ ಆಗಿರ್ಬೋದು ಅಥವಾ ಕಾಲಡಿ ಯಾಕೆ ಉರಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಎಸ್ ಡಾಕ್ಟರ್ ಶಿಲ್ಪಾ ಅವರೇ, ನೀವು ಹೇಳ್ತಾ ಇದ್ರಿ ಈ ಒಂದು ಪಾದದ ಕುರಿತಾಗಿ ಹೇಳ್ತಾ ಇದ್ರಿ, ಯಾವ ರೀತಿಯಾದಂಥ ಎಲ್ಲ ಟ್ರೀಟ್ಮೆಂಟ್ಸ್ಗಳನ್ನ ತಗೊಳ್ಬೇಕಾಗುತ್ತೆ ಅಂತ. ನಮಕ್ ಕಾಟ ಪ್ರೆಷರ್ಸ್ ಇಡ್ ನಮ್ಮ ನರದ ಪ್ರಾಬ್ಲಮ್ ಬಣ್ಣಪಗ ಪಂತಿಲಕ ಕಾಟ ಪ್ರೆಷರ್ಸ್ ಇಡ್ ನಮ್ಮ ಚೇಂಜಸ್ ಬರ್ಕೊಂಡು ನಮ್ಮ ಕಾಟ ಶೇಪ್ ಒಂಚೂರು ಚೇಂಜ್ ಆಗ್ತದೆ. ಕೆಲವು ಜಾಗ ಜಾಸ್ತಿ ಪ್ರೆಷರ್, ಕೆಲವು ಜಾಗ ಕಮ್ಮಿ ಪ್ರೆಷರ್. ನಮ್ಮ ತೂಂಡ ಯೂಶಲಿ ನಮ್ಮ ಬೆರಳ್ದ ಅಡಿಟ್ ಕೆಲವು ಸತಿ ಗಾಯ ಹಾಕೊಂಡು ಡಯಾಬಿಟಿಸ್ ಜನ ಬೆರಳ್ದ ಟಿಪ್ಪಡ್ ಗಾಯ ಹಾಕೊಂಡ ಪ್ರಾಬ್ಲಮ್ ಅವನಪ್ಪಗ ಒಂಚೂರು ಮಷೀನ್ ಒಂದು ಪಿರಿಯೋಬ್ಯಾರೋಗ್ರಾಫ್ ಬಂದು ಇಟ್ ಇಸ್ ಪಾರ್ಟ್ ಆಫ್ ದಿ ಸ್ಕ್ರೀನಿಂಗ್ ಪ್ಯಾಕೇಜ್ ಐಟು ನಮಕ್ ಗೊತ್ತಾಕೊಂಡು ಓ ಜಾಗೆ ನಮ್ಮ ಪ್ರೆಷರ್ ಜಾಸ್ತಿ ಹಾಕೊಂಡು ನಮಕ್ ಅಗತ್ಯ ಇತ್ತಿಂದ ಆ ಒಂಜಿ ಜಾಗ ಗಟ್ಟಿ ಇತ್ತಿಂದ ಆ ಒಂಜಿ ಜಾಗ ಚಪ್ಪಲಿಡೆ ನಮಕ್ ಒಂಚೂರು ಚೇಂಜಸ್ ಮಂತದ ನಮಕ್ ಆ ಜಾಗ ಆಫ್ಲೋಡ್ ಮಾಡ್ಕೊಡಿ ಪಂಡ ಅಲ್ಪದ ಪ್ರೆಷರ್ ಕಮ್ಮಿ ಮಂತದ ಅವು ಗಾಯ ಗುಣ ಪಿಲಕ ತೋಲಿ ನಮಕ್ ದಾಟಿ ಪೂರ ಕರೆಕ್ಟ್ ಇತ್ತಿಂದ ನಮ್ಮ ಸ್ಕ್ರೀನಿಂಗ್ ಮಂತದ ನಮ್ಮ ತೋಲಿ ಬೊಕ್ಕ ಟೈಪ್ ಆಫ್ ಕರೆಕ್ಟ್ ಟೈಪ್ ಆಫ್ ಚಪ್ಪಲ್ ಅಡ್ವೈಸ್ ಮಾಡ್ಕೊಡಿ. ನಾರ್ಮಲ್ ಇತ್ತಿಂದ ಓಕೆ ನೆಕ್ಸ್ಟ್ ಟೈಮ್ ಈ MCR ಚಪ್ಪಲ್ ಪಾಡ್ದು ಒಂಜಿ ವರ್ಷ ಆಗ್ಬೇಕು ಪ್ರೆಷರ್ ಚೇಂಜಸ್ ತೋಳಿ ನಮ್ಮ ಒಂದು ಮಷೀನ್ ಒಟ್ಟಿಗೆ ಅಂಚೆ ನಮ್ಮ ಸ್ಕ್ರೀನಿಂಗ್ ಪ್ಯಾಕೇಜ್ ಪಾರ್ಟ್. ಓಕೆ, ಎಸ್, ಇಂಚ ಬೇತೆ ಬೇತೆ ಟೈಪ್ಸ್ ಇಟ್ಟು ಒಂಜಿ ಚಿಕಿತ್ಸೆಯಲ್ಲಿ ಲಭ್ಯ ಉಂಡು. ನಮ್ಮ ಒಂದು ಫಂಡಸ್ ಕ್ಯಾಮೆರಾ ಸರ್ ಪಂತಿಲಕ ಒಂದೇಟ್ಲ ನಮಕ್ ಫೋಟೋ ತೋಚ್ಕೊಂಡು ನಮ್ಮ ಕಣ್ಣದ ಒಳ್ಳೆ ನಮ್ಮ ರೆಟಿನಾ ಇಂಚ ಒಂದು ಬಂದು ಅವನ್ನ ನಮಕ್ ನಮ್ಮ ಕೈ ತೆತ್ತಿಕೊಂಡು ಸೊ our service it is available with us. Okay. ಈ ಇನ್ನ ಡಾಕ್ಟರ್ ನ ಕೈತಲ್ ಬಿಡಬಹುದು, ಆ ಡಾಕ್ಟರ್ ದು ತೋಚ್ಬಹುದು, more power in his or her hands to treat you. ಅಂಚಾದ ನಮ್ಮ ಕೈತಲ್ ಬಂದು ಸ್ಕ್ರೀನಿಂಗ್ ಒಂದು ಪೂರ ಒಂದು available with us. ನಮ್ಮ ಒಂದು ಸ್ಕ್ರೀನಿಂಗ್ ಪೂರ ಮಾಡ್ತದೆ. ಈ ವಾಪಸ್ ಇನ್ನ ಡಾಕ್ಟರ್ ನ ಕೈತಲ್ ಕೋಡಿ ಏರ್ ಮುಟ್ಟಿಗೆ ಕಂಫರ್ಟಬಲ್ ಉಂಡರು ಅವನ ಕೈತಲ್ ಪೂರ ಕೋಡಿ. ಓಕೆ, ಎಸ್ ಡಾಕ್ಟರ್, ಇವಾಗ ಕಾಲಿನ ಬಗ್ಗೆ ಅವರು ಹೇಳ್ತಾ ಇದ್ರು ಬೇರೆ ಬೇರೆ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ಸ್ಗಳನ್ನ ಮಾಡಬೇಕು ಅಂತ. ಕೆಲವ್ರಿಗೆ ಏನು ಅಂತ ಹೇಳಿದ್ರೆ, ಗಾಯ ಆದ ತಕ್ಷಣ ಅದು ಕ್ಯೂರ್ ಆಗೋದಿಲ್ಲ ಮಧುಮೇಹಿಗಳಲ್ಲಿ. ಅಂಥ ಸಂದರ್ಭಗಳಲ್ಲಿ ಆ ಒಂದು ಜಾಗವನ್ನು ಏನು ಶಸ್ತ್ರಕ್ರಿಯೆ ಮಾಡಲೇಬೇಕಾಗುತ್ತೆ, ಕಾಲನ್ನು ತೆಗಿಬೇಕಾಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಇದೆ.
ನಿಜವಾಗ್ಲೂ ಈ ಒಂದು ಮಧುಮೇಹಿಗಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಯೂರ್ ಮಾಡಬಹುದಾ ಅಥವಾ ಕಾಲನ್ನೇ ಕತ್ತರಿಸಬೇಕಾದಂಥ ಸಂದರ್ಭಗಳು ಬರಬೇಕಾ ಹೇಗೆ ಅಂತ? ಅದೇ ಇದರಲ್ಲಿ ಮೂರು ವಿಧಗಳಿವೆ. ಒಂದು ಗಾಯ ಆಗದೇ ಇರುವಂತೆ ನೋಡಿಕೊಳ್ಳೋದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಅವಾಗಲೇ ಹೇಳಿದಾಗೆ ಏನೇನು ಕಾಲಿನ ಆರೈಕೆ ಮಾಡಿಕೊಳ್ಬೇಕು. ಇನ್ನೊಂದು ಗಾಯವು ಸಣ್ಣ ಪ್ರಮಾಣದಲ್ಲಿದ್ದಾಗ್ಲೇ ಕಾಲು ಕತ್ತರಿಸುವ ಸ್ಟೇಜಿಗೆ ಹೋಗದೇ ಇರುವಂತೆ ತಡೆಗಟ್ಟುವಂಥದ್ದು. ಸೊ ಇದಕ್ಕೆ ಸಣ್ಣ ಗಾಯ ಆದಾಗ್ಲೇ ವೈದ್ಯರನ್ನು ಕಂಡು ರಕ್ತ ತಪಾಸಣೆಯನ್ನು ಮಾಡಿ ಶುಗರ್ ಅನ್ನು ವಾಪಸ್ ಕಂಟ್ರೋಲಿಗೆ ತಂದು ಹಾಗೆ ಗಾಯಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು. ಮೂರನೆಯದು ಇನ್ ಕೇಸ್ ಗಾಯ ಎಲ್ಲ ದೊಡ್ಡದಾಗಿ ಗಾಯಕ್ಕೆ ರಕ್ತ ಸಂಚಾರ ಆಗದೆ ಅಲ್ಲಿ ಕೊಳೆತು ಹೋಗಿ ಅಥವಾ ಗ್ಯಾಂಗ್ರೀನ್ ಅಂತ ಸ್ಟೇಜ್ ಏನ್ ಹೇಳ್ತೇವೆ, ಕಪ್ಪಾಗಿ ಅದಕ್ಕೆ ಕೊಳೆತು ಹೋಗುವಂತ ಸ್ಟೇಜ್ ಬಂದಾಗ ಅದನ್ನ ಬೇರೆ ಭಾಗಕ್ಕೆ ಹರಡದೇ ಇರುವ ಹಾಗೆ ಆ ಪೋರ್ಷನ್ ಅನ್ನು ತೆಗಿಬೇಕಾಗ್ತದೆ. ಅದು ಲಾಸ್ಟ್ ಸ್ಟೆಪ್. ಓಕೆ, ಲಾಸ್ಟ್ ಸ್ಟೆಪ್ಪಲ್ಲಿ ಅದನ್ನು ತೆಗೆದೇ ಬಿಡಬೇಕಾಗುತ್ತೆ. ಓಕೆ, ಅಂತ ಹೇಳಿದ್ರೆ ಮಧುಮೇಹಿಗಳು ಈ ಒಂದು ಕಾಲಿನ ಆರೈಕೆಯನ್ನು ನಿಜವಾಗ್ಲೂ ಕೂಡ ಮಾಡಿಕೊಳ್ಳೇಬೇಕಾಗುತ್ತೆ. ಪ್ರತಿನಿತ್ಯ ಏನೋ ಕಾಲಿಗೆ ಸ್ಲಿಪ್ಪರ್ ಹಾಕಿ ಓಡಾಡುವಂಥದ್ದಾಗಿರ್ಬೋದು ಅಥವಾ ಕಾಲನ್ನು ಪ್ರತಿನಿತ್ಯ ನೋಡ್ಕೊಳ್ಳುವಂಥದ್ದಾಗಿರ್ಬೋದು ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ, ಇವಾಗೇನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವು ಬಂದಿದ್ದೀವಿ. ಈ ಒಂದು ಡಯಾಬಿಟೀಸ್ ವೆಲ್ನೆಸ್ನ ಒಂದು ಪ್ರಯೋಜನಗಳು ಇನ್ನು ಏನೇನಿದೆ ಅಂತ ತಿಳಿಸ್ಕೊಡಿ ಡಾಕ್ಟರ್ ಶಿಲ್ಪಾ ಅವರೇ. ಫ್ರಮ್ ಹೆಡ್ ಟು ಟೋ ನಮ್ಮ ಪೂರ ಅಸೆಸ್ಮೆಂಟ್ direct ರಿಪೋರ್ಟ್ಸ್ ಕೊಡ್ತಾ ಎರಡನೇದಾದ ಪಂಡ ಇಟ್ ಇಸ್ ಲೈಕ್ ಅ ಕ್ಲಬ್, ಸೋಷಿಯಲ್ ಕ್ಲಬ್ ವೇರ್ ನಮಗೆ ಒಟ್ಟಿಗೆ ಮಾಡ್ತಿದ್ದು ನಮ್ಮ ಪ್ರೋಗ್ರಾಮ್ಸ್ ಮಾಡ್ಕೋ ಡಯಾಬಿಟೀಸ್ ಎಜುಕೇಶನ್ ಪ್ರೋಗ್ರಾಮ್ಸ್ ಮಾಡ್ಕೋ. ಡಯಾಬಿಟೀಸ್ ಎಜುಕೇಶನ್ ಇಸ್ ನಾಟ್ ಸಮಥಿಂಗ್ ದಟ್ ವೆರಿ ಕಾಮನ್ಲಿ ಹ್ಯಾಪನ್ಸ್. ನಮ್ಮ ಅವೈಲಬಿಲಿಟಿ ಉಂಟು, ದಾದ ಕ್ವೆಶ್ಚನ್ಸ್ ಇದ್ದಿಲ್ಲ. ವಿ ಆರ್ ಫಾರ್ಮಿಂಗ್ ಅ ಗ್ರೂಪ್, ಅ ಸೋಷಿಯಲ್ ಮೀಡಿಯಾ ಗ್ರೂಪ್. ನಮಗೆ ಕ್ವೆಶ್ಚನ್ಸ್ ಕೇಳಿ ಒಂಚೂರು ಕ್ಲಾರಿಟಿ ಉಳ್ಳ ಕ್ವೆಶ್ಚನ್ಸ್ ಇತ್ತು, ನಾವು ಒಂಚೂರು ಆನ್ಸರ್ಸ್ ಗೆತ್ತಂದ್ರೆ ಡಿಸ್ಕಷನ್ ಮಾಡ್ತಾರೆ. ಎಜುಕೇಟರ್ ಹೋಗ್ತಾರೆ, ಡಯಟಿಷಿಯನ್ ಹೋಗ್ತಾರೆ, ಫಿಸಿಯೋಥೆರಪಿಸ್ಟ್ ಹೋಗ್ತಾರೆ. ಬಟ್ ಅಫ್ಕೋರ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಕೈತಲ್ಲಿ ಬಟ್ ಸ್ಕ್ರೀನಿಂಗ್ ಮಾಡ್ತಿದ್ದು ಯು ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಯುವರ್ ಓನ್ ಫಿಸಿಷಿಯನ್ಸ್ ಅಂತ ಕಂಫರ್ಟಬಲ್ ಜೊತೆಗೆ ಇದನ್ನ ಡಾಕ್ಟರ್ನ ಕೈತಲ್ಲಿ ಕೆಲ ಫೋನ್ ಬುಕ್ ಮಾಡಬೇಕು. ಸೊ ಇಟ್ ಇಸ್ ಅ ಒನ್ಸ್ ಇನ್ ಅ ಇಯರ್ screening package for anybody who has diabetes at the doctor ವಾಪಸ್ ಆ ಡಾಕ್ಟರ್ನ ಕೈತಲ್ಲಿ ಹೋಗ್ತಾರೆ. So it is not that ನೀವು ಮುಂದೆ ಹೊರಟಿದ್ದು ಮುಂಬಾನೆ ಪರೀಕ್ಷೆ ಮಾಡ್ಬೋದು. It is power in your hands. Reports certificate ತಗೊಂಡು ಆ ರಿಪೋರ್ಟ್ ಮಾಡಿ. That is very exclusive to what we have provided in the diabetes wellness clinic. ಓಕೆ, ಅಂದರೆ ಈ ಒಂದು AJಯಲ್ಲಿ ಡಯಾಬಿಟೀಸ್ ವೆಲ್ನೆಸ್ಸಲ್ಲಿ ಯಾವ್ಯಾವ ರೀತಿಯಾದಂಥ ಚಿಕಿತ್ಸೆಗಳಿದೆ ಎಲ್ಲದನ್ನು ಕೂಡ ಹೇಳಿದ್ರಿ. ಕೊನೆಯಲ್ಲಿ ಈ ಒಂದು ಮಧುಮೇಹಿಗಳ ಒಂದು ಆಹಾರ ಶೈಲಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಬಿಡಿ. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರೆ ಪಿಷ್ಟಗಳ ಪ್ರಮಾಣ ಕಡಿಮೆ ಮಾಡಿ ಪ್ರೋಟೀನ್ಸ್ ಅಥವಾ ಏನಿದೆ ತರಕಾರಿಗಳು, ಫೈಬರ್ಸ್, ಪ್ರೋಟೀನ್ಸ್ ಅಂದ್ರೆ ನಾನ್ ವೆಜ್ ಇರ್ಬೋದು ಅಥವಾ ಸ್ಪ್ರೌಟ್ಸ್ ಇರ್ಬೋದು ಅಂತದನ್ನು ಸ್ವಲ್ಪ ಜಾಸ್ತಿ ತಗೊಳ್ಳೋದು. ತುಂಬಾ ಸಿಂಪಲ್ ಶುಗರ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಮುಖ್ಯವಾಗಿ ಏನ್ ಹೇಳೋದಂದ್ರೆ ಶುಗರ್ ಕಂಟ್ರೋಲ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ನಿಯಮಿತವಾಗಿ ವೈದ್ಯರ ಸಲಹೆ ಪ್ರಕಾರ ಔಷಧಿಗಳನ್ನು ತಗೊಳ್ಬೇಕು. ಔಷಧಿಗಳಿಂದ ಕಿಡ್ನಿಗೆ ತೊಂದರೆ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಔಷಧಿಗಳನ್ನ ಪ್ರತಿನಿತ್ಯ ಕೂಡ ತೆಗೆದುಕೊಳ್ಬೇಕಾ ಹೇಗೆ? ಪ್ರತಿನಿತ್ಯ ಡಾಕ್ಟರ್ಗಳ ಸಲಹೆ ಪ್ರಕಾರ ದಿನಕ್ಕೆ 2 ಹೇಳಿದ್ರೆ 2, 3 ಹೇಳಿದ್ರೆ 3, ಡಿಸ್ಕೌಂಟ್ ಇಲ್ಲ. ಕೆಲವರು ಮಾಡ್ತಾರೆ 3 ಹೇಳಿದ್ರೆ 1 ತೆಗೊಳ್ಳೋದು, 4 ತೆಗೊಳ್ಳೋದು, ಅದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡ್ಲಿಕ್ಕಿಲ್ಲ, ಹೇಳಿದಷ್ಟು ತಗೊಳ್ಬೇಕು. ಯಾಕಂದ್ರೆ ಬೇಕಂದ್ರೆ ಡಾಕ್ಟರ್ ಬರ್ತಾರೆ, ಕಡಿಮೆ ಮಾಡ್ಲಿಕ್ಕೆ ಹೇಳಿದ್ರೆ ಕಡಿಮೆ ಮಾಡಿ. ಸೊ ಅದು ಮಾಡಿ ನಾವು ಎಕ್ಸರ್ಸೈಸ್, ಡಯಟ್ ಮತ್ತೆ ಹೀಗೆ ನಿಯಮಿತವಾಗಿ ಔಷಧಿಗಳ ಸೇವನೆ, ಅದಲ್ಲದೆ ಒಂದು 2-3 ತಿಂಗಳಿಗೊಮ್ಮೆ ಒಂದ್ಸತಿ ಆದ್ರೂ ಬ್ಲಡ್ ಟೆಸ್ಟ್ ಗಳನ್ನ ಮಾಡ್ಕೊಂಡು ವರ್ಷಕ್ಕೊಂದ್ಸತಿ ಈ ತರ ಅಂಗಾಂಗಗಳಿಗೆ ತೊಂದರೆ ಇದೆಯಾ ಅಂತ ಸ್ಕ್ರೀನಿಂಗ್ ಮಾಡ್ತೇವೆ. ಹೀಗೆ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ಇಡೋದು ಮಾತ್ರ ಅಲ್ಲ, ಅಂಗಾಂಗಗಳಿಗೆ ತೊಂದರೆ ಆಗದ ಹಾಗೆ. ಎಲ್ಲರೂ ಮತ್ತೆ ಮಾಡ್ತಾ ಇರೋದು ಅದಕ್ಕೋಸ್ಕರ. ಡಯಾಬಿಟಿಸ್ ಟ್ರೀಟ್ಮೆಂಟ್ ಮಾಡೋ ಉದ್ದೇಶವೇ ಅದು. ಯಾವುದೇ ಅಡ್ಡ ಪರಿಣಾಮ ಅಂಗಾಂಗಗಳಿಗೆ ತೊಂದರೆ ಬರಬಾರದು, ಕಣ್ಣು, ಕಿಡ್ನಿ, ಕಾಲು, ಹಾರ್ಟ್ ಯಾವುದಕ್ಕೂ ತೊಂದರೆ ಬರಬಾರದು. ಹೀಗೆ ಇಷ್ಟು ಮಾಡೋದ್ರಿಂದ ತೊಂದರೆಗಳು ಬರದ ಹಾಗೆ ತಡೆಗಟ್ಟಬಹುದು. ನಮ್ಮ ಡಯಾಬಿಟಿಸ್ ವೆಲ್ನೆಸ್ ಕ್ಲಿನಿಕ್ನ ಉದ್ದೇಶ ಕೂಡ ಅದೇ. ಅಂದ್ರೆ ಮುಖ್ಯವಾಗಿ ಯಾವುದೇ ಅಂಗಾಂಗಗಳ ತೊಂದರೆ ಬರದ ಹಾಗೆ ನೋಡ್ಕೊಳ್ಳೋದು. ಈ ಸ್ಕ್ರೀನಿಂಗ್ ಮಾಡೋದ್ರಿಂದ, ವೆಲ್ನೆಸ್ ಕ್ಲಿನಿಕ್ ಅಲ್ಲಿ ಸ್ಕ್ರೀನಿಂಗ್ ಮಾಡೋದ್ರಿಂದ ಈ ತೊಂದರೆಗಳು ಬರದ ಹಾಗೆ ತಡೆಗಟ್ಟಬಹುದು ಅಂತ ಹೇಳಿದ್ರಿ. ಓಕೆ, ಎಸ್ ಡಾಕ್ಟರ್, ಏನೋ ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದು ಡಯಾಬಿಟಿಸ್ ವೆಲ್ನೆಸ್ ಈ ಒಂದು ಕ್ಲಿನಿಕಲ್ಲಿ ಯಾವ್ಯಾವ ರೀತಿಯಾದಂಥ ಚಿಕಿತ್ಸೆಗಳಿದೆ, ಪೇಷಂಟ್ಸ್ಗಳು ಬಂದರೆ ಯಾವ್ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನ ಪಡೆದುಕೊಳ್ಬೋದು, ಎಷ್ಟು ದಿನ ಬೇಕಾಗುತ್ತೆ ಒಂದು ಚಿಕಿತ್ಸೆಗಳನ್ನ ಮಾಡ್ಕೋಬೇಕು ಅಂತ ಹೇಳೋದು ಎಲ್ಲ ಮಾಹಿತಿಯನ್ನು ಕೂಡ ನಾವು ಮುಂದೆ ಇಟ್ಟಿದ್ದೀರಾ. ನಿಮ್ಮ 3 ಜನರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
ಎಸ್ ವೀಕ್ಷಕರೇ, ನಮ್ಮ ಏನು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ವೆಲ್ನೆಸ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದು ಲಭ್ಯವಿದೆ, ಜೊತೆಗೆ ಈ ಒಂದು ಮಧುಮೇಹಿಗಳು ಯಾವ ರೀತಿಯಾದಂತಹ ಆಹಾರ ಕ್ರಮವನ್ನ ಪಾಲಿಸಬೇಕಾಗುತ್ತೆ, ಅದರ ಜೊತೆಗೆ ಅವರಿಗೆ ಇರುವಂತಹ ಚಿಕಿತ್ಸೆಗಳೇನು, ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಅವರು ಪಾಲಿಸಬೇಕಾಗುತ್ತೆ ಅನ್ನೋದನ್ನ ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಇದು ಈ ಹೊತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.